ಹೃದಯಕ್ಕೆ ಮಾಡುವಂತಹ ಬ್ರಹ್ಮಕಲಶ ಅಂತ ನಾನು ಚಿಂತನೆ ಮಾಡ್ತಾಯಿದ್ದೆ. ಯಾಕಂತೇಳಿದರೆ ನಮಗೆ ನಮ್ಮ ಹಿರಿಯರು ಕೊಟ್ಟಂತಹ ದೊಡ್ಡ ಬಡಿಬಡಿ ಹೇಳಿದರೆ ನಾವೆಲ್ಲ ಹಿಂದೂ ಧರ್ಮದ ಅಡಿಯಲ್ಲಿ ಹುಟ್ಟಿದ್ದೇ ನಮಗೊಂದು ದೊಡ್ಡ ಸಂಪತ್ತು. ಎಲ್ಲ ಜಾತಿಯಲ್ಲಿ ಧರ್ಮ ಪೂಜಾರಾಧನೆ ಕ್ರಮ ಇರ್ಬೋದು, ಆದರೆ ಒಂದು ವಿಶೇಷವಾದಂತಹ ಮಾನಸಿಕ ಶಾಂತಿ ನೆಮ್ಮದಿ ಕೊಡುವಂತಹ ಧರ್ಮ ಅಂತ ಹೇಳಿದರೆ ಹಿಂದೂ ಧರ್ಮ ಅಂತ ಈಗ ಜಗತ್ತೇ ಹೋಗ್ತಾ ಇದೆ. ಕೇವಲ ಒಬ್ಬ ಮನುಷ್ಯರು ಮಾಡಿದಂತಹ ಧರ್ಮ ಅಲ್ಲ, ಅದು ನಮ್ಮ ಜೀವನ ಧರ್ಮವೇ. ಅದು ಜೀವನಕ್ಕೆ ಬೇಕಾದಂತಹ ಉತ್ತಮ ಮಾಧ್ಯಮಗಳ ಸಂಸ್ಕಾರವನ್ನು ಮಾಡಿದಂತಹ ಧರ್ಮ ಹಿಂದೂ ಧರ್ಮ. ಬಹುಶಃ ನಾವು ಚಿಂತನೆ ಮಾಡಿದರೆ ನಮ್ಮ ಎಲ್ಲ ವ್ಯಾಧಿ ಅಥವಾ ರೋಗ, ಮಾನಸಿಕ ನೆಮ್ಮದಿ, ಅನಾರೋಗ್ಯತೆ ಇದೆಲ್ಲವನ್ನು ದೂರಿ ಮಾಡಿಸುವಂತಹ ವಿಶೇಷವಾದಂತಹ ಒಂದು ಚೈತನ್ಯವುಳ್ಳಂತಹ ಸಂಸ್ಕಾರಯುತವಾದಂತಹ ಧರ್ಮ ಹಿಂದೂ ಧರ್ಮ. ದೇವತಾ ಆರಾಧನೆಯಿಂದ ಮಾನಸಿಕವಾದಂತಹ ವಿಶೇಷ ನೆಮ್ಮದಿ ನಾವು ಪಡೀತಾ ಇದ್ದೇವೆ. ದೇವರ ಭಯದಿಂದ ದೇವರ ಆರಾಧನೆ ಮಾಡಬೇಕು, ದೇವರು ತಪ್ಪಿದ ನನ್ನ ಶಿಕ್ಷಿಸ್ತಾರೆ ಎಂಬಂತಹ ಭಯದಿಂದ ಜೀವನದಲ್ಲಿ ದಾರಿ ತಪ್ಪದೆ ಸತ್ಕರ್ಮಗಳಿಂದ ಸದ್ಧರ್ಮದ ಜೀವನ ನಡೆಸ್ತೇವೆ. ದೇವರ ವಸುದೈವ ಕುಟುಂಬಕಂ ಅಂತ ಹೇಳಿದ್ದೆ ಮನೋಭಾವನೆಯಲ್ಲಿ ಇದೇ ಊರೇ ನಮ್ಮ ಎಂಬಂತಹ ಮನೋಭಾವನೆಯಲ್ಲಿ ಎಲ್ಲರನ್ನು ಆಪ್ತರಾಗಿ ಕಂಡು ಎಲ್ಲರೊಂದಿಗೂ ಬೆರೆತು ಸುಖ ಶಾಂತಿ ನೆಮ್ಮದಿಯನ್ನು ಬಾಳ್ತೇವೆ. ಬಹುಶಃ ಸುಖ ಶಾಂತಿ ನೆಮ್ಮದಿ ಯಾವುದೇ ಅಂಗಡಿಯಲ್ಲಿ ಸಿಗುವುದಿಲ್ಲ. ನಾವು ಮಾಡಿದ ಸತ್ಕರ್ಮಗಳ ಪುಣ್ಯ ಫಲದಿಂದ ಜೀವನದಲ್ಲಿ ನೆಮ್ಮದಿ ಸಿಗ್ತದೆ. ಸತ್ಕರ್ಮ ಮಾಡಬೇಕಾದಂಥ ಧಾರ್ಮಿಕ ಚಿಂತನೆ ಬೇಕಾದಂಥ ಸರಿಯಾದ ಸಂಸ್ಕಾರ ಬೇಕು. ಈ ಸಂಸ್ಕಾರ ಸಿಗಲಿಕ್ಕೋಸ್ಕರವೇ ಹಿಂದಿನವರು ದೇವಾಲಯಗಳು ಊರಿನವರನ್ನೆಲ್ಲ ಒಟ್ಟುಗೂಡಿಸಲಿಕ್ಕೂ ಕರ್ಮಾಂಗದ ರೀತಿಯಲ್ಲಿ ಒಂದು ಊರಿಗೊಂದು ದೇವಸ್ಥಾನದ ರೀತಿಯಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ. ಬಹುಶಃ ದೇವಸ್ಥಾನಗಳು ಜೀರ್ಣೋದ್ಧಾರವಾದಾಗ ಈಗಲೇ ಸ್ವಾಮಿಗಳು ಹೇಳಿದರು, ಇಡೀ ಗ್ರಾಮವೇ ಜೀರ್ಣೋದ್ಧಾರವಾದಂತೆ ಅಂತ. ಬಹುಶಃ ಅನುಭವಿಸಿದ್ದನ್ನು ನಾನು ಸಹ ಹೇಳಿದ ಸಿಳ್ಳಕ್ಕೆ ಒಂದು ದೇವಸ್ಥಾನಕ್ಕೆ ಶಿಲಾನ್ಯಾಸಕ್ಕಾಗಿ ನಾನು ಹೋಗಿದ್ದೆ. ಅಲ್ಲಿ ಶಿಲಾನ್ಯಾಸ ಸಂದರ್ಭದಲ್ಲಿ ಆ ಊರಿನ ಶಾಸಕರಾದಂತಹ ಅಂಗರವರು ಒಂದು ಮಾತು ಹೇಳಿದರು, ಯಾವ ಊರಿನ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಚಂದವಾಗಿಟ್ಟು ಆ ದೇವಸ್ಥಾನ ಆ ಊರಿನ ಕೆಲಸಕ್ಕೆ ಸರ್ಕಾರದ ಹತ್ತಿರ ಹೋಗುವಾಗ ಯಾವುದೇ ಅಡೆತಡೆಗಳು ಬರುವುದಿಲ್ಲ. ಎಲ್ಲಿ ಅಜೀರ್ಣ ಅವಸ್ಥೆಯಲ್ಲಿ ಉಂಟು ಅಲ್ಲಿ ತಡೆಗಳು ಬರ್ತದೆ ಅಂತ. ಇದನ್ನು ಯಾಕೆ ಅಂತ ನಾನು ಹೇಳಿದೆ ಅಂತ ಹೇಳಿದರೆ, ಒಂದು ಊರಿನ ದೇವಸ್ಥಾನ ಅಜೀರ್ಣಾವಸ್ಥೆಯಲ್ಲಿದ್ದರೆ, ಜೀರ್ಣೋದ್ಧಾರ ಆಗದೆ ಅಜೀರ್ಣಾವಸ್ಥೆಯಲ್ಲಿದ್ದರೆ ಆ ಊರಿಗೆ ಕ್ಷೇಮ ಇರುವುದಿಲ್ಲ. ಊರಿನ ದೇವಸ್ಥಾನ ಜೀರ್ಣೋದ್ಧಾರವಾಗಿ ಚಂದ ಆದರೆ ಆ ಊರು ಚಂದ ಆಯ್ತಂತಲೇ ಲೆಕ್ಕ. ಬಹುಶಃ ಹಿಂದೆ ಎಲ್ಲ ಜನ ನೋಡ್ತಿದ್ದು ಹಾಗೆ. ಒಂದು ಊರನ್ನು ಹೋಗಿ ತಿಳಿಬೇಕಾದ್ರೆ ಎಲ್ಲ ಜನರನ್ನು ನೋಡಿ ಮಾತಾಡ್ತಿರ್ಲಿಲ್ಲ. ಒಂದು ಊರಿಗೆ ಹೋಗಿ ಆ ಊರಿನ ಪಾಠಶಾಲೆ, ಆ ಊರಿನ ದೇವಸ್ಥಾನ ಎರಡನ್ನು ನೋಡಿ ಅದು ಎರಡು ಚಂದವಾಗಿದ್ದರೆ ಇಡೀ ಊರು ಚಂದ ಉಂಟು ಚಿಂತನೆ ಮಾಡ್ತಿದ್ರು. ಬಹುಶಃ ಪಾಠಶಾಲೆ ಅಂತ ಹೇಳಿದ ಕೂಡಲೇ ನಮ್ಮ ಈಗಿನ ಪಾಠಶಾಲೆ ಅಲ್ಲ, ಸರ್ವಸಾಮಾನ್ಯವಾಗಿ ಈಗಿನ ಮನೋಭಾವನೆ ಹೇಗೆ ಅಂತ ಹೇಳಿದ್ರೆ, ಯಾರ ಹತ್ರ ಕೇಳಿದ್ರು ನನ್ನ ಮಗ ಶಾಲೆಗೆ ಹೋಗಬೇಕು, ಕಲಿಬೇಕು ಕಲಿಬೇಕು ಕಲಿಬೇಕು. ಏನು ಕಲಿಬೇಕು ಅಂತ ಕೇಳಿದ್ರೆ ಅವ ಇಂಜಿನಿಯರು ಡಾಕ್ಟರ್ ಆಗಬೇಕು. ಮಕ್ಕಳನ್ನು 1 ವರ್ಷವೂ ಮನೆಯಲ್ಲಿ ಸಾಕದೆ ಅವುಗಳಿಗೆ ಚಿಕ್ಕಂದಿನಲ್ಲೇ ವಿದ್ಯಾಭ್ಯಾಸದ ನೆಪದಲ್ಲಿ ಹಾಸ್ಟೆಲಿಗೋ ಅಥವಾ ಇತರ ಸ್ಥಳಗಳಲ್ಲಿ ಅವರನ್ನು ಸೇರಿಸಿ ಕೇವಲ ಧನ ಸಂಪಾದನೆ ಮಾಡುವಂತಹ ವಿದ್ಯೆಯನ್ನು ಮಾತ್ರ ಕಲಿಸ್ತೇವೆ ಹೊರತು ಸಮಾಜದಲ್ಲಿ ಮನುಷ್ಯನಾಗುವಂತಹ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಅರಿಯುವಂತಹ ಯಾವ ವಿದ್ಯೆಯನ್ನು ನಾವು ಕೊಡುವುದಿಲ್ಲ. ಅದು ವಿದ್ಯೆ ಅಲ್ಲ, ಹಿಂದಿನ ಗುರುಕುಲದ ವಿದ್ಯೆ. ಆ ಗುರುಕುಲದ ವಿದ್ಯೆ ಬಂದಾಗ ಮಾತ್ರ ಅವರಿಗೆ ಸರಿಯಾದಂತಹ ಸಂಸ್ಕಾರ ಸಿಗ್ತದೆ. ಸಂಸ್ಕಾರ ಸಿಕ್ಕಿದಾಗ ಧರ್ಮದ ದಾರಿಯನ್ನು ತಪ್ಪುವುದಿಲ್ಲ. ಬಹುಶಃ ಈಗ ಕಾಣುವಂತಹ ವೃದ್ಧಾಶ್ರಮಗಳ
ಬೆಳಕು ಹಿಂದೆ ಇರಲಿಲ್ಲ. ಯಾಕಂತೇಳಿದ್ರೆ ಮಕ್ಕಳು ಮತ್ತು ಪಿತೃಗಳ ಸಂಬಂಧ ಹತ್ತಿರ ಇತ್ತು. ಈಗ ತಂದೆ ಮಕ್ಕಳ ಸಂಬಂಧ ದೂರವಾಗಿದೆ. ಸಂಬಂಧ ದೂರವಾಗಿ ಕೇವಲ ವಿದ್ಯೆ 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 ಅಂತ ಹೇಳಿ ಯಾವ ವಿದ್ಯೆ ಅಂತ ಹೇಳುವುದಿಲ್ಲ. ನಾವು ಕೇವಲ ಹಣ ಮಾಡುತ್ತಾ ವಿದ್ಯೆ ಮಾತ್ರ ನಾವು ಕಲಿಸ್ತೇವೆ ಹೊರತು ಅವ ಸಮಾಜದಲ್ಲಿ ಸರಿಯಾದ ಉತ್ತಮ ಪ್ರಜೆಯಾಗಬೇಕು ಅಂತ ಪ್ರಯತ್ನ ಮಾಡೋದಿಲ್ಲ. ಅಂತಹ ಸಂಸ್ಕಾರ ಕೊಡುವುದಿಲ್ಲ. ಅಂತಹ ಸಂಸ್ಕಾರ ಕೊಡುವಂತಹ ಕೇಂದ್ರಗಳೇ ಈ ದೇವಸ್ಥಾನಗಳು. ಅದರಿಂದ ದೇವಸ್ಥಾನಗಳ ಸರಿಯಾದಂತಹ ಒಂದು ಸಂಬಂಧ ಊರಿನ ಜನ ಇಟ್ಟುಕೊಂಡಾಗ ನಮ್ಮ ಮಕ್ಕಳಿಗೆ ಸರಿಯಾದಂತಹ ದೇವಸ್ಥಾನ, ದೇವಾಲಯ, ದೇವರು, ಹಿರಿಯರು ಎಂಬಂತಹ ಮನೋಭಾವ ಹುಟ್ಟುವಂತಹ ಪ್ರಯತ್ನ ಪಟ್ಟಾಗ ಸರಿಯಾದಂತಹ ಸಂಸ್ಕಾರ ಸಿಕ್ಕಿ ನಾವು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಪಡೆಯಲಿಕ್ಕೆ ಸಾಧ್ಯ. ಬಹುಶಃ ಸಾನ್ನಿಧ್ಯದಲ್ಲಿ ಯಾವ ಸಾನ್ನಿಧ್ಯದಲ್ಲಿಯೂ ಶಕ್ತಿ ಕಡಿಮೆ ಇಲ್ಲ. ವಿಶೇಷವಾದ ಎಲ್ಲ ದೇವಾಲಯಗಳಲ್ಲೂ ಎಲ್ಲ ದೇವಸ್ಥಾನಗಳಲ್ಲೂ ಸಾನ್ನಿಧ್ಯ ಶಕ್ತಿ ಬೇಕಾದಿದೆ. ಆದರೆ ಸಾನ್ನಿಧ್ಯ ಶಕ್ತಿಯ ಮೇಲೆ ಇರುವಂತಹ ನಮಗಿರುವಂತಹ ನಂಬಿಕೆ, ನಮಗಿರುವಂತಹ ವಿಶ್ವಾಸ, ನಮ್ಮ ಭಕ್ತಿಯಲ್ಲಿ ಹೋಗಿ ತಾಗಿದಾಗ ಆ ಸಾನ್ನಿಧ್ಯದ ಶಕ್ತಿ ನಮಗೆ ಅನುಗ್ರಹ ಆಗ್ತದೆ. ನಮಗೆ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತ ಹೇಳಿದಾಗೆ ನಾವು ಭಕ್ತಿಯಿಂದ ಕಲ್ಲನ್ನು ಸಹ ದೇವರು ಅಂತ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿದಾಗ ಆ ಕಲ್ಲಲ್ಲಿ ಸಹ ದೇವರು ಬಂದು ನಮ್ಮನ್ನು ಅನುಗ್ರಹಿಸ್ತಾರೆ. ಯಾಕಂತೇಳಿದ್ರೆ ಅಣುವಾಣು ಜನ ಕಷ್ಟಗಳಲ್ಲಿರುವ ನಮ್ಮನ್ನು ಅಂತ ಹೇಳಿದ್ದಾರೆ. ದೇವರು ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇದ್ದಂತಹ ದೇವರನ್ನು ಒಂದು ರೀತಿಯಲ್ಲಿ ನಮಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ದೇವಾಲಯದಲ್ಲಿ ಸ್ಥಿರ ಮಾಡಿ ಅಲ್ಲಿ ಅದಕ್ಕೆ ಬೇಕಾದಂತಹ ಸಂಸ್ಕಾರ ಮಾಡಿ ಅದು ದೇವರು ಎಂಬಂತಹ ಭಾವನೆ ಬರುವಂತೆ, ಭಕ್ತಿ ಬರುವಂತೆ ಮಾಡುವಂತಹ ಸಾಧನವೇ ದೇವಸ್ಥಾನಗಳು. ಆ ದೇವಸ್ಥಾನಗಳು ಇದ್ದಾಗ ಸರಿಯಾದಂತಹ ಸಂಸ್ಕಾರ ಸಿಗ್ತದೆ ಅಂತ ಲೆಕ್ಕ. ಬಹುಶಃ ಒಂದು ದೇವಸ್ಥಾನದಲ್ಲಿ ವಿಶೇಷ ಭಕ್ತಾದಿಗಳು ಬರ್ತಾರೆ ಅಂತ ಹೇಳಿದರೆ ಅಲ್ಲಿ ಜನ ಬಂದಂತಹ ಭಕ್ತರಿಗೆ ಸರಿಯಾದ ದೇವರ ಮೇಲೆ ಭಕ್ತಿ ಬರುವ ರೀತಿಯಲ್ಲಿ ನಡೀತಾರೆ ಅಂತ ಲೆಕ್ಕ. ಬಹುಶಃ ಈ ಇಡ್ಯ ದೇವಸ್ಥಾನದಲ್ಲಿ ಈಗಾಗಲೇ ನಮ್ಮ ಇಡ್ಯ ಭಟ್ರು ಬೇಕಾದಷ್ಟು ರೀತಿಯಲ್ಲಿ ಹೇಳಿದರು. ದೇವಸ್ಥಾನದ ಅಭಿವೃದ್ಧಿಗೆ ಅವರ ಹಿರಿಯರು ಪ್ರಯತ್ನ ಪಟ್ಟದ್ದು, ದೇವಸ್ಥಾನದ ಅಭಿವೃದ್ಧಿಗೋಸ್ಕರ, ದೇವಾಲಯಕ್ಕೋಸ್ಕರ ತ್ಯಾಗ ಮಾಡಿ ಕರ್ತವ್ಯ ಮಾಡಿದ್ದನ್ನು. ಬಹುಶಃ ಅದೇ ರೀತಿಯ ಉತ್ತಮ ಕರ್ತವ್ಯ ಮಾಡಿದ್ದನಲ್ಲೇ ನಮ್ಮ ಕಟೀಲು ಕ್ಷೇತ್ರವು ವಿಶೇಷ ಪ್ರಸಿದ್ಧಿ ಬಂದದ್ದು. ಬಹುಶಃ ಹಿಂದಿನ ಬ್ರಹ್ಮಕಲಶದಲ್ಲಿ ಬಹಳಷ್ಟು ಬೇರೆ ರೀತಿಯಲ್ಲಿ ಅವರು ಬಂದಿತ್ತು. ಇದಕ್ಕೆಲ್ಲ ಮೂಲ ಕಾರಣ ಹಿಂದೆ ಬಂದಂತಹ ಒಂದು ನೆರೆ. ಬಹುಶಃ 75 ವರ್ಷಗಳ ಹಿಂದೆ ವಿಶಿಷ್ಟ ರೀತಿಯಲ್ಲಿ ಒಂದೇ ದಿನದಲ್ಲಿ ಒಂದು ರೀತಿಯಲ್ಲಿ ಮೇಘ ಸ್ಫೋಟದ ರೀತಿಯಲ್ಲಿ ಒಂದು ದಿನ ನೆರೆ ಬಂದು ಇಡೀ ದೇವಸ್ಥಾನ ಕೊಚ್ಚಿ ಹೋದಂತಹ ಸಂದರ್ಭದಲ್ಲಿ ಆಗ ಭಟ್ರು ಹೇಳಿದಂತೆ ನಮ್ಮ ತೀರ್ಥರು ಪುರೋಬರು ದೇವರನ್ನು ಹಿಡಿದು ಬಿಟ್ಕೊಂಡು ದೇವರು ಹೋದರೆ ತಾನು ಹೋಗ್ತೇನೆ ಎಂದು ಬಹಳಷ್ಟು ಭಕ್ತಿಯಿಂದ, ಶ್ರದ್ಧೆಯಿಂದ, ದೇವರನ್ನು ನಂಬಿಕೆ, ದೃಢ ವಿಶ್ವಾಸ, ದೇವರನ್ನು ಗಟ್ಟಿ ಇಟ್ಕೊಂಡು ದೇವರು ಹೋದರೆ ತಾನು ಹೋಗ್ತೇನೆ ಅಂತ ಆ ದೃಢ ವಿಶ್ವಾಸದಿಂದ ಆ ದೇವಸ್ಥಾನದ ಅದು ಬಹುಶಃ ನೆರೆ ಬಂದ ದಿನ, ಕರಾಳ ದಿನ ಸುಳ್ಳಿಗೆ ಎಲ್ಲರೂ ಹೇಳ್ತಿದ್ರು ದೇವಸ್ಥಾನ ನೆರೆ ಬಂದು ಹೋಯ್ತು, ಸಂಪೂರ್ಣ ಹೋಯ್ತು, ದೇವಸ್ಥಾನಕ್ಕೆ ಹೋಯ್ತು, ಇದು ಬಹಳ ಒಂದು ಕರಾಳ ದಿನ ಅಂತ. ಆದರೆ ಕರಾಳ ದಿನ ಅಲ್ಲ, ಅದು ಮುಂದಿನ ಜೀರ್ಣೋದ್ಧಾರದ ನಾಂದಿಯ ದಿನ ಅಂತ ನಾವು ಚಿಂತನೆ ಮಾಡ್ತೀವಿ. ಹಾಗೆ ಅದು ಬಹಳಷ್ಟು ಆ ನೆರೆ ರೀತಿಯಲ್ಲೇ ಬಹಳ ವಿಜೃಂಭಣೆಯಿಂದ ಶೀಘ್ರದಲ್ಲಿ ಜೀರ್ಣೋದ್ಧಾರ ಆಯಿತು. ನಾವು ನಂಬಲಿಕ್ಕೂ ಅಸಾಧ್ಯವಾದ ರೀತಿಯಲ್ಲಿ 54ನೇ ಇಸ್ವಿಯಲ್ಲಿ ಬ್ರಹ್ಮಕಲಶೋತ್ಸವ ಆಯಿತು. ಬಹುಶಃ ಆ ಸಂದರ್ಭಕ್ಕೆ ದೊಡ್ಡ ರೀತಿಯಲ್ಲಿ ಅಷ್ಟೇ ಬಹಳಷ್ಟು ಹೇಳ್ತಿದ್ರು. ಈ 54ನೇ ನಡೆದಂತಹ ಬ್ರಹ್ಮಕಲಶದಲ್ಲಿ ಇದು ನೂತನ ಬಹುಶಃ ಇನ್ನು ಮುಂದಕ್ಕೆ ಇಷ್ಟು ಜನ ಒಟ್ಟಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಆಮೇಲೆ ನಡೆದಂತಹ ಬ್ರಹ್ಮಕಲಶ ಅದಕ್ಕಿಂತ ವಿಜೃಂಭಣೆ. ಆದರೆ ಅದಕ್ಕಿಂತ ಮೇಲೆ ನಡೆದಿರೋದೇ ಬಹುಶಃ ಈ ವರ್ಷ ನಡೆದಂತಹ ಬ್ರಹ್ಮಕಲಶ ನಾಗಮಂಡಲ ದಿವಸದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನ ಒಂದೇ ದಿನ ಅಲ್ಲಿ ಊಟ ಮಾಡಿದ್ದಾರೆ. ಇದು ಹೇಗೆ ಅಂತ ಹೇಳಿದ್ರೆ ಜನರಿಗೆ ನಂಬಿಕೆ, ವಿಶ್ವಾಸ, ಭಕ್ತಿ, ಶ್ರದ್ಧೆ. ಯಾಕಂದರೆ ಶಕ್ತಿ ಎಲ್ಲ ಕಡೆಯೂ ನಾವೆಲ್ಲ ಸಾಧನೆ ಮಾಡಿ ಸರಿಯಾದಂತಹ ಸಂಸ್ಕಾರ ನಮ್ಮ ಮಕ್ಕಳಿಗೆ ಕೊಟ್ಟಾಗ, ಸಂಸ್ಕಾರಗಳ ಬೋಧನೆಯನ್ನು ಮಕ್ಕಳಿಗೆ ನಮ್ಮದಾದಂತಹ ಧರ್ಮದ ತಿರುಳನ್ನು ಬೋಧಿಸಿ ಧರ್ಮದ ಹಾದಿಯಲ್ಲಿ ನಡೆಯುವಂತಹ ಪ್ರಯತ್ನ ಮಾಡಿದಾಗ ನಮಗೂ ಕ್ಷೇಮ, ನಮ್ಮ ಮಕ್ಕಳಿಗೂ ಕ್ಷೇಮ, ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಕಣ್ಣಿಗೆ ಕಾಡಿದಂತಹ ಅವ್ಯಕ್ತ ಶಕ್ತಿ ಖಂಡಿತ ಕೊಡ್ತದೆ. ಅದನ್ನು ನಂಬಿ ಇಂತಹ ಕರ್ತವ್ಯದಲ್ಲಿ ತೊಡಗಿಕೊಳ್ಳಿ
ತಿಳ್ಕೊಳ್ಳಿ, ಕಾಯ ವಾಚ ಮನಸ. ಬಹುಶಃ ಒಂದು ಬ್ರಹ್ಮಕಲಶ ಆಗ್ತದೆ ಅಂತ ಹೇಳಿದ್ರೆ ನಾವು ದೇವಸ್ಥಾನಕ್ಕೆ ಅಷ್ಟು ಡೊನೇಷನ್ ಕೊಟ್ಟು ಅದು ದುಡ್ಡು ಕೊಟ್ಟೆ ಅಂತ ಹೇಳಿ ಪ್ರಯೋಜನ ಇಲ್ಲ. ಅದರಲ್ಲಿ ಕಾಯ ವಾಚ ಮನಸ ನಾವು ನಮ್ಮನ್ನು ತ್ರಿಕರಣಪೂರ್ವಕವಾಗಿ ಅಲ್ಲಿ ನಮ್ಮನ್ನು ತೊಡಗಿಸಿಕೊಂಡಾಗ ಮಾತ್ರ ಅದರ ಪೂರ್ಣ ಪ್ರಯೋಜನವಾಗಿದೆ. ತುಳುವಲ್ಲಿ ಒಂದು ಗಾದೆ ಉಂಟು, ಮಲ್ಲಾಯನ ರಾಶಿ ಪೂಜೆದು ಪಾಪದಾಯನ ಕಾರ್ತಿ ಪೂಜೆ ಮಲ್ಲ. ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಭಕ್ತಿಯಿಂದ ಮಾಡಿದಂತಹ ಕಾರ್ತಿ ಪೂಜೆ ಸೇವೆಯಿಂದ ದೊಡ್ಡ ಶ್ರೀಮಂತ ಕೊಟ್ಟಂತಹ ರಾಶಿ ಪೂಜೆಯಿಂದಲೂ ಅದು ಮಿಗಿಲುವಾಗಿ ದೇವರು ಸ್ವೀಕರಿಸ್ತಾರಂತ. ದೇವರಿಗೆ ಬೇಕಾದ ಭಕ್ತಿ ಅಂತ. ಆ ಭಕ್ತಿಯ ಭಾರವನ್ನು ಕಂಡು ಬಹುಶಃ ಕೃಷ್ಣಾವತಾರದಲ್ಲಿ ನೋಡಿರ್ಬೋದು, ಕೃಷ್ಣನಿಗೆ ತುಲಾಭಾರ ಮಾಡಬೇಕು ಅಂತ ಸಂತಭಾಗ ಹೊರಡ್ತಾಳೆ. ಕೃಷ್ಣನಿಗೂ ಇದೊಂದು ಸಮಾಜಕ್ಕೆ ಒಂದು ಪಾಠ ಕಲಿಸುವಂಥ ಒಂದು ಅವಕಾಶ ಅಂತ ಹೇಳಿ ಕೃಷ್ಣ ಒಪ್ಪಿಗೆ ಕೊಡ್ತಾನೆ. ಕೃಷ್ಣನ ಹಿಂದೆ ಓಡಿ ಬಂದವಳು, ಕೃಷ್ಣನನ್ನು ವಿವಾಹ ಆಗಿ ಬಂದವಳು ಸತ್ಯಭಾಮೆ. ಕೃಷ್ಣನ ಹಿಂದೆ ಖಾಲಿ ಕೈಯಲ್ಲಿ ಬಂದವಳು ರುಕ್ಮಿಣಿ. ರುಕ್ಮಿಣಿ ಬರುವಾಗ ಏನು ತರಲಿಲ್ಲ, ಹುಟ್ಟ ಸೀರೆಯಲ್ಲಿ ಕೃಷ್ಣನ ಹತ್ತಿರ ಬಂದದ್ದು. ಬಹಳ ಬಡವಳು. ಸತ್ಯಭಾಮೆ ರಾಜನ ಮಗಳು, ಬೇಕಾದಷ್ಟು ಸಂಪತ್ತಿದ್ದವಳು. ಅವಳು ಚಿನ್ನದಲ್ಲಿ ತುಲಾಭಾರ ಮಾಡಲಿಕ್ಕೆ ಹೊರಟಾಗ ಕೃಷ್ಣ ಒಪ್ಪಿಗೆ ಕೊಡ್ತಾನೆ. ತುಲಾಭಾರ ಪ್ರಾರಂಭ ಆಗ್ತದೆ. ತುಲಾಭಾರ ಪ್ರಾರಂಭವಾದಾಗ ಎಷ್ಟು ಚಿನ್ನ ಇಟ್ಟರು ತುಲಾಭಾರ ತಕ್ಕಡೆ ಮೇಲೆ ಬರೋದಿಲ್ಲ ಅಂತ. ಕಡೆಗೆ ಅವಳದೆಲ್ಲ ಮುಗಿದಾಗ ಕೃಷ್ಣ ತಮಾಷೆಯಾಗಿ ರುಕ್ಮಿಣಿ ಹತ್ರ ಹೇಳ್ತಾನೆ, ನಿಂದೇನಾದ್ರೂ ಇಟ್ಟರೆ ಏನಾದಾಗ್ತದೆ ನೋಡು, ಅವಳದೆಲ್ಲ ಮುಗಿಯಿತು ಅಂತ. ಆಗ ರುಕ್ಮಿಣಿ ಕೇವಲ ಒಂದು ದಳ ತುಳಸಿಗೆ ನೀರು ಹಾಕಿ, ನನ್ನ ಹತ್ರ ಇರುವುದು ಏನಿಲ್ಲ, ಇದನ್ನೆಲ್ಲ ಕೃಷ್ಣಾರ್ಪಣ ಅಂತ ಹೇಳಿ ಅದರ ಮೇಲೆ ಇಟ್ಟಾಗ ತಕ್ಕಡಿ ಮೇಲೆ ಬರ್ತದೆ. ಇದು ಸಮಾಜಕ್ಕೊಂದು ಪಾಠ. ಕೊಡುವುದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ದೇವರಿಗೆ ಕೊಡಬೇಕು. ಆ ಭಕ್ತಿ ಶ್ರದ್ಧೆಯನ್ನು ಕೊಡುವುದೇ ಅದನ್ನು ದೊಡ್ಡ ನನಗೆ ಹೊರೆ, ಅದೇ ಹೊರೆಗಾಣಿಕೆಯ ಸಂಪ್ರದಾಯ ಬಂದ ದೇವರಲ್ಲಿ ಹೊತ್ತು ದೇವರಿಗೆ ತನ್ನ ಒಪ್ಪಿಸುವಂತಹ ಹೊರೆ ತಾನು ಉಂಟು ಬಿಟ್ಟು ದರ್ಬಾರಲ್ಲ. ಹಾಗೆ ಭಕ್ತಿ ಶ್ರದ್ಧೆಯಿಂದ ನಾವು ದೇವರ ಸೇವೆ ಮಾಡಿದಾಗ ಖಂಡಿತ ದೇವರು ಅನುಗ್ರಹಿಸ್ತಾರೆ. ಆ ದೇವರನ್ನು ನಾವು ಗಟ್ಟಿ ಹಿಡಿದಾಗ ದೇವರು ನಮ್ಮನ್ನು ಖಂಡಿತ ಗಟ್ಟಿ ಹಿಡಿತಾರೆ. ಈ ವಿಶ್ವಾಸದಲ್ಲಿ ನಮ್ಮ ಧರ್ಮದ ಅಡಿಯಲ್ಲಿ ಧರ್ಮದ ದಾರಿಯನ್ನು ಬೆಳೆದೇ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ತಿಳಿದುಕೊಂಡು ಇಂತಹ ಸತ್ಕರ್ಮದಲ್ಲಿ ನಾವು ತೊಡಗಿಸಿದಾಗ ನಮ್ಮ ಧಾರ್ಮಿಕ ಚಿಂತನೆ ಮುಂದುವರೆದು ಈ ಧಾರ್ಮಿಕ ಚಿಂತನೆಯಿಂದ ನಾವು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಬೆಳೀಲಿಕ್ಕೆ ಸಾಧ್ಯ. ಅಂತಹ ಒಂದು ಒಳ್ಳೆಯ ಸಮಾಜದಲ್ಲಿ ನಾವು ಹುಟ್ಟುವುದರಿಂದ ಅದನ್ನು ಮತ್ತಷ್ಟು ಗಟ್ಟಿಯಾಗುವ ರೀತಿಯಲ್ಲಿ ನಾವು ಪ್ರಯತ್ನ ಪಡೋಣ. ಇದಕ್ಕೆ ದೇವರ ದಯೆ ಕೂಡಿ ಬರಲಿ ಅಂತ ಹೇಳ್ತಾ, ವಿಶೇಷವಾಗಿ ರಮಾನಂದ ಭಟ್ರು ಬಹಳಷ್ಟು ಭಕ್ತಿ ಶ್ರದ್ಧೆಯಿಂದ ಈ ಇಡೀ ವಯಸ್ಸಲ್ಲಿ ಅವರು ಪಾಪ ಹೇಳಿ ಕೊಡೋದಿದ್ರು ದೇವರ ಸೇವೆಯನ್ನು ನಾವು ಭಕ್ತಿಯನ್ನು ಮಾಡಬೇಕು, ಶ್ರದ್ಧೆಯನ್ನು ಮಾಡಬೇಕು. ಮಾಡಿದಾಗ ದೇವರು ಅನುಗ್ರಹಿಸ್ತಾರೆ ಎಂಬ ದೃಢ ವಿಶ್ವಾಸದಿಂದ ಕರ್ತವ್ಯ ಮಾಡ್ತಾ ಇದ್ದಾರೆ. ಈ ಕರ್ತವ್ಯಕ್ಕೆ ದೇವರ ದಯೆ ಬರಲಿ. ಅವರ ಭಕ್ತಿ ಶ್ರದ್ಧೆಯಿಂದ ದೇವಿ ಅನುಗ್ರಹಿಸಿ ನಡೆಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ನನಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದು ಬಹುಶಃ ನನ್ನ ತೀರ್ಥರೂಪರು ಮಾಡಿದಂತಹ ಸತ್ಕರ್ಮಗಳ, ಅವರಿಗೆ ಇಟ್ಟಂತಹ ಸಹಕಾರ ಪ್ರೋತ್ಸಾಹಗಳ ಸತ್ಕರ್ಮಗಳ ಒಂದು ಪ್ರೀತಿಯಿಂದ ನನ್ನನ್ನು ಇಲ್ಲಿಗೆ ಆಹ್ವಾನಿಸಿರ್ಬೋದು. ಅದಕ್ಕೋಸ್ಕರ ಅವರಿಗೆ ಮಗದೊಮ್ಮೆ ಕೃತಜ್ಞತೆ ಹೇಳ್ತಾ, ಈ ಮಣ್ಣಿನ ಆವಿರ್ಭಾವವೇ ಅತ್ಯಂತ ರೋಚಕವಾದದ್ದು. ಕೇರಳ ದೇಶ ಚರಿತಂ ಅನ್ನುವ ಗ್ರಂಥ. ನಾವೆಲ್ಲ ಕೇರಳ ಅಂತ ಹೇಳಿದ ತಕ್ಷಣ ಮಲಯಾಳ ಅನ್ನೋದನ್ನು ಆಲೋಚಿಸಲಿಕ್ಕೆ ಹೋಗ್ತೇವೆ. ಕೇರಳ ಅಂದರೆ ಮಲಯಾಳ ಅಲ್ಲ. ಕೇರ ಶಬ್ದದಿಂದ ಕೇರಳ ಶಬ್ದದ ನಿಷ್ಪತ್ತಿ. ಕೇರ ಅಂತ ಹೇಳಿದರೆ ತೆಂಗಿನಕಾಯಿಗೆ ಸಂಸ್ಕೃತದಲ್ಲಿ ಹೆಸರು. ಅತ್ಯಂತ ಪೌಷ್ಟಿಕವಾದ, ರುಚಿಕರವಾದ, ಮಾಧುರ್ಯವಾದಂತಹ ತೆಂಗು ಈ ಪ್ರದೇಶದಲ್ಲಿ ಬೆಳೆಯುವುದರಿಂದ ಬಾಲ ಶಬ್ದಕ್ಕೆ ಕಪ್ರತ್ಯಯ ಸೇರಿ ಬಾಲಕ ಅಥವಾ ಬಾಲಕಿ ಅಂತ ಹೇಗಾಗ್ತದೋ ಹಾಗೆಯೇ ಕೇರಪ್ ಅನ್ನುವ ಶಬ್ದಕ್ಕೆ ಲಪ್ರತ್ಯಯ ಸೇರಿ ಕೇರಳ ಅನ್ನುವ ಶಬ್ದದ ನಿಷ್ಪತ್ತಿ ಆಯಿತು. ಸಾಮಾನ್ಯವಾಗಿ ಗೋಕರ್ಣದಿಂದ ಪ್ರಾರಂಭಿಸಿ ಕನ್ಯಾಕುಮಾರಿಯವರೆಗೆ ಇರತಕ್ಕಂತಹ ಪ್ರದೇಶಕ್ಕೆ ಕೇರಳವೆಂದೇ ಹೆಸರು. ಈ ಕೇರಳ ದೇಶೋತ್ಪತ್ತಿ ಅನ್ನುವ ಅಥವಾ ಕೇರಳ ದೇಶ ಚರಿತಂ ಅನ್ನುವ ಒಂದು ಗ್ರಂಥದಲ್ಲಿ ಈ ನಾಡಿನ ಉತ್ಪತ್ತಿಯ ಕುರಿತಾಗಿ ಯಾಕೆ ಕೇಳಿದರೆ, ಈ ಬ್ರಹ್ಮಕಲಶ ಅನ್ನುವ ಶಬ್ದವನ್ನು ನಾನು ಉಪಯೋಗಿಸಬೇಕಾಗಿದ್ದರೆ ಅಷ್ಟು ಹಿಂದೆ ಸರಿಬೇಕಾಗ್ತದೆ. ಈ ಬ್ರಹ್ಮಕಲಶ ಅನ್ನುವಂತಹ ಶಬ್ದ ಇವತ್ತು ನಿನ್ನೆಯ ನಿಷ್ಪತ್ತಿ ಅಲ್ಲ, ಕೃತಯುಗದ ನಿಷ್ಪತ್ತಿ. ಹಾಗಾಗಿ ಆ ಹಿನ್ನೆಲೆಯನ್ನು ಆಲೋಚಿಸಿಕೊಂಡು ತಮ್ಮ ಮುಂದೆ ವಿಷಯ ಪ್ರಸ್ತುತಪಡಿಸಬೇಕಾಗಿದೆ. ನ್ಯಸ್ಯಾಸ್ತ್ರಾಣಿ ಮಹೇಂದ್ರಭೂಭೃಜ ತಪಸ್ತನ್ಮನ್ಪುನರ್ಮಜ್ಜಿತಾಂ ಗೋಕರ್ಣಾವಚಿ ಸಾಗರೇಣ ಧರಣೀಂ ದೃಷ್ಟ್ವಾರ್ಚಿತಸ್ತಾಪಸೈ ಧ್ಯಾತೇಶ್ವಾಸ ಧೃತ ಅನಲಾಸ್ತ್ರ ಚಕಿತಂ ಸಿಂಧುಂ ಸ್ರುವಕ್ಷೇಪಣಾತ್ ಉತ್ಸಾರ್ಯೋಚಿತ ಕೇರಳೋ ಭೃಗುಪತೆ ಅಂತ
ಆ ಒಂದು ಚರಿತ್ರೆ ಹೀಗೆ ವಿವರಿಸಲ್ಪಡುತ್ತದೆ. ರಾಕ್ಷಸರೆಲ್ಲ ಕ್ಷತ್ರಿಯ ರೂಪದಿಂದ ಜನ್ಮವೆತ್ತಿದಾಗ ಶ್ರೀಮನ್ನಾರಾಯಣ ಪರಶುರಾಮನಾಗಿ ಜಮದಗ್ನಿ ಮಹರ್ಷಿಗಳ ಮಗನಾಗಿ ರೇಣುಕಾದೇವಿಯ ಗರ್ಭದಿಂದ ಅವತರಣಗೊಂಡು ಈ ಲೋಕದಲ್ಲಿ ಜನಿಸ್ತಾರೆ. ಕ್ಷತ್ರಿಯ ರೂಪದಲ್ಲಿ ಜನಿಸಿದಂತಹ ರಾಕ್ಷಸರ ನಿಯಂತ್ರಣವೇ, ಆ ರಾಕ್ಷಸ ಸಂಹಾರವೇ ಅವರ ಪ್ರಧಾನವಾದ ಉದ್ದೇಶವಾಗಿತ್ತು. ಹೀಗೆ ಅವತರಣಗೊಂಡಂತಹ ಪರಶುರಾಮರು, ಅವರ ಹೆಸರು ರಾಮ ಅಂತ ಮಾತ್ರ, ಅಥವಾ ಭಾರ್ಗವರಾಮ, ಭೃಗುಗೋತ್ರದಲ್ಲಿ ಜನಿಸಿದ್ದರಿಂದ ಭಾರ್ಗವರು ಅಂತ ಅವರಿಗೆ ಹೆಸರಿತ್ತು. ಹೀಗೆ ನ್ಯಸ್ಯಾಸ್ತ್ರಾಣಿ ಮಹೇಂದ್ರ ಭೂಭೃತಿ, ಅವರು ಕೇವಲ ತನ್ನ ತಂದೆಯಾದಂತಹ ಜಮದಗ್ನಿ ಮಹರ್ಷಿಗಳು ಕಾರ್ತ್ಯವೀರ್ಯನೆಂಬಂತಹ ಹೈಹಯ ವಂಶದ ಒಬ್ಬ ಚಕ್ರವರ್ತಿಗೆ ಕಾಮಧೇನುವನ್ನು ಕೊಡಲಿಲ್ಲ ಎನ್ನುವ ಒಂದೇ ಕಾರಣಕ್ಕಾಗಿ. ಯಾಕೆ ಕಾಮಧೇನು ಅವರ ಹತ್ರ ದೇವತೆಗಳು ಇಟ್ಟು ಹೋಗಿದ್ರೆ ಯಜ್ಞಯಾಗಕ್ಕಾಗಿ, ಕೊಡುವುದಾದರೆ ಅವರ ವಸ್ತುವನ್ನು ಕೊಡಬೇಕೇ ವಿನಃ ಇನ್ನೊಬ್ಬನ ವಸ್ತುವನ್ನು ದಾನ ಮಾಡಬಾರದು ಅಂತ ಇದೆ. ದಾನ ಮಾಡಬೇಕಾಗಿದ್ರೆ ತನ್ನ ವಸ್ತುವನ್ನೇ ದಾನ ಮಾಡಬೇಕೇ ಹೊರತು ಇನ್ನೊಬ್ಬನ ಸಂಪಾದನೆಯನ್ನು ದಾನ ಮಾಡಿ ಹೆಚ್ಚುಗಾರಿಕೆಯನ್ನು ಮೆರುವುದಕ್ಕೆ ಆಕಾರದಲ್ಲಿ ಅವಕಾಶ ಇರಲಿಲ್ಲ. ಹೈಹಯ ವಂಶಜನಾದಂತಹ ಕಾರ್ತವೀರ್ಯ ಕಾಮಧೇನುವನ್ನು ಯಾಚಿಸಿದ. ಯಾಚಿಸುವಾಗ ಅವರು ಬಹಳ ತಿಳಿ ಹೇಳಿದರು ಜಮದಗ್ನಿ ಮಹರ್ಷಿಗಳು, ಇದು ನನ್ನದಲ್ಲ, ನಾನು ಕೊಡುವುದಕ್ಕೆ, ದೇವತೆಗಳು ಬಿಟ್ಟು ಹೋಗಿದ್ದಾರೆ, ಯಾವಾಗ ಬೇಕಾದರೂ ಅವರು ತಗೊಂಡು ಹೋಗಬಹುದು, ನಾನು ಕೊಡುವುದಕ್ಕೆ ಶಕ್ತನಲ್ಲ, ನನ್ನ ವಸ್ತುವಲ್ಲ ಅಂತ ತಿಳಿ ಹೇಳಿದರು. ರಕ್ಷಿಸಬೇಕಾದಂತಹ ಕಾರ್ತವೀರ್ಯ ಆಕ್ರಮಣವನ್ನು ಮಾಡಿ ಕಾಮಧೇನುವನ್ನು ಅಪಹರಿಸ್ತಾನೆ. ಜಮದಗ್ನಿ ಮಹರ್ಷಿಗಳಿಗೆ ಅತ್ಯಂತ ಜೀವನದಲ್ಲಿ ಚೇತರಿಸಿಕೊಳ್ಳದೇ ಇರತಕ್ಕಂತಹ ಆಘಾತವನ್ನು ನೀಡ್ತಾನೆ. ಇದನ್ನು ಕಂಡಂತಹ ಪರಶುರಾಮರು ಅವರ ಗುರುಗಳಾದಂತಹ ಗಣಪತಿ ದೇವರಲ್ಲಿ ಶಾಸ್ತ್ರಾಧ್ಯಯನವನ್ನು ಶಸ್ತ್ರದ ಅಧ್ಯಯನವನ್ನು ಮಾಡ್ತಾ ಇದ್ದಂತಹ ಸನ್ನಿವೇಶದಲ್ಲಿ ತನ್ನ ತಂದೆಯ ಕೂಗಿಗೆ ಮರುಗಿ ತನ್ನ ತಾಯಿಯ ಆ ಒಂದು ಆರ್ತತೆಯನ್ನು ಕೇಳಿ ಓಡಿ ಬರ್ತಾರೆ. ಓಡಿ ಬಂದವರೇ ತನ್ನ ಈ ಬಲದಿಂದ ಇಷ್ಟನ್ನೇ ಸಾಧಿಸಲಿಕ್ಕಾಗುವುದಿಲ್ಲ ಅಂತ ಮನಗಂಡು ಶಿವದೇವರನ್ನು ಮೆಚ್ಚಿಸಿ ಅವರಿಂದ ವಿಶಿಷ್ಟವಾದಂತಹ ಶಕ್ತಿಯುತವಾದಂತಹ ವೈಷ್ಣವ ಧನುಸ್ಸನ್ನು ಮತ್ತು ತಾನು ಹೇಳಿದಾಗ ತನ್ನ ಮನಕ್ಕೆ ಬಂದಂತೆ ಪ್ರವರ್ತಿಸಬಲ್ಲಂತಹ ಒಂದು ತುಂಡು ಕೊಡಲಿ, ನಮ್ಮ ಊರಿನಲ್ಲಿ ಹೇಳುವುದಾದರೆ ಕೈ ಕುಡಾರಿ ಅಂತ ಅದಕ್ಕೆ ಹೆಸರು, ಇದನ್ನು ಅವರು ಸಂಪಾದನೆ ಮಾಡ್ತಾರೆ. ಆ ತಿಸ್ಸತ್ತಕೃತ್ತೋ ವಹನ್, ಹೀಗೆ 21 ಸಾರಿ ನವಖಂಡ ಪೃಥ್ವಿಯನ್ನು ಸಂಚರಿಸಿ ಕ್ಷತ್ರಿಯ ರೂಪದಲ್ಲಿರತಕ್ಕಂತಹ ರಾಕ್ಷಸರನ್ನೆಲ್ಲ ಸಂಹರಿಸಿ ಇಡೀ ನವಖಂಡ ಪೃಥ್ವಿಯನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ತಾರೆ. ತೆಗೆದುಕೊಂಡಾದ ಮೇಲೆ ಅವರು ಬಹಳ ಆಲೋಚನೆ ಮಾಡ್ತಾರೆ, ನಾನೊಬ್ಬ ಬ್ರಾಹ್ಮಣ, ರಾಜ್ಯಭಾರ ಮಾಡುವುದು ನನ್ನ ಮನಸ್ಸಿಗೆ, ನನ್ನ ವರ್ಣಕ್ಕೆ ಹಿತವಾದಂತಹ ಪ್ರಕ್ರಿಯೆಯಲ್ಲ ಅಂತ ಆಲೋಚನೆ ಮಾಡಿಕೊಂಡು ಸಮಗ್ರವಾದಂತಹ ಪೃಥ್ವಿಯನ್ನು ಕಶ್ಯಪ ಪ್ರಜಾಪತಿಗಳಿಗೆ ದಾನವಾಗಿ ನೀಡುತ್ತಾರೆ. ಆದ್ದರಿಂದ ಭೂಮಿಗೆ ಕಾಶ್ಯಪಿ ಅನ್ನುವ ಹೆಸರು ಬಂತು. ಮಹೇಶಮೂರ್ತಿಗಳಿಗೆ ಅಮರಕೋಶ ಗೊತ್ತಿದೆ. ಹಾಗಾಗಿ ಭೂರ್ಭೂಮಿ ರಚನಾನಂತ ಧರಾ ವಿಶ್ವಂಭರ ಸ್ಥಿರ ಧರಾ ಧರಿತ್ರಿ ಧರಣಿ ಕ್ಷೋಣಿಜ್ಜ ಕಾಶ್ಯಪಿ ಕ್ಷಿತಿಹಿ ಅಂತ ಅನ್ನುವ ಹೆಸರು, ಕಾಶ್ಯಪಿ ಅನ್ನುವ ಹೆಸರು ಭೂದೇವಿಗೆ ಬಂತು. ಬಹಳ ಆಲೋಚನೆ ಮಾಡಿ ಮಹೇಂದ್ರ ಪರ್ವತ ಅನ್ನುವಂತಹ ಪ್ರದೇಶದಲ್ಲಿ ತನ್ನ ಆಯುಧಗಳನ್ನೆಲ್ಲ ಬದಿಗಿಟ್ಟು ತಾನು ಬಂದ ಕಾರ್ಯ ಆಯಿತು ಅಂತ ತಪಶ್ಚರ್ಯೆಗೆ ತೊಡಗುತ್ತಾರೆ. ಅವರ ಮನಸ್ಸು ಆಲೋಚಿಸ್ತದೆ ಪುನಃ, ನಾನು ಯಾವ ಭೂಮಿಯಲ್ಲಿ ತಪಸ್ಸು ಮಾಡ್ತಾ ಇದ್ದೇನೆ ಅದನ್ನು ದಾನ ಕೊಟ್ಟಾಗಿದೆ, ದಾನ ಕೊಟ್ಟ ಭೂಭಾಗದಲ್ಲಿ ನಾನು ತಪಶ್ಚರ್ಯೆಯನ್ನು ಮಾಡುವುದು ನಾನು ಮಾಡತಕ್ಕಂತಹ ಅಧರ್ಮದ ಒಂದು ಕಾರ್ಯವಾಗ್ತದೆ. ಹಾಗಾಗಿ ನನ್ನ ವಾಸಕ್ಕೆ, ನನ್ನ ತಪಶ್ಚರ್ಯೆಗೆ ಉತ್ಕೃಷ್ಟವಾದಂತಹ ಭೂಪ್ರದೇಶವೊಂದರ ಅಗತ್ಯ ಇದೆ ಅಂತ ಮನಗಂಡು ಅವರು ಸಮುದ್ರರಾಜನಲ್ಲಿ ಭೂಮಿಯನ್ನು ಯಾಚಿಸ್ತಾರೆ. ಸಮುದ್ರರಾಜ ಒಲ್ಲೆನೆಂದಾಗ ಕೆಲವರು ಕೊಡಲಿ ಎಸೆದರು ಅಂತ ಹೇಳ್ತಾರೆ. ಅದು ಕೊಡಲಿ ಎಸೆದದ್ದಲ್ಲ ಅನ್ನುವುದನ್ನು ನಾನು ಪ್ರಮಾಣೀಕರಿಸಿ ಹೇಳಬಲ್ಲೆ ಈ ಪ್ರಮಾಣದಿಂದ. ಸಮುದ್ರರಾಜ ಒಲ್ಲೆನೆಂದಾಗ ಅವರ ಗುರುಗಳಾದಂತಹ ಮಹಾಗಣಪತಿ ದೇವರ ಅನುಗ್ರಹದಿಂದ ಅವರಿಗೆ ಶಿವದೇವರ ಅನುಗ್ರಹಿಸಿದಂತಹ ವೈಷ್ಣವ ಧನುಸ್ಸಿಗೆ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿ ನೀನು ನನಗಾಗಿ ಭೂಭಾಗವನ್ನು ಕೊಡದೇ ಇದ್ದರೆ, ಅವರು ಆ ಸಂದರ್ಭದಲ್ಲಿ ಮಹೇಂದ್ರ ಪರ್ವತ ಅನ್ನುವ ಪ್ರದೇಶದಲ್ಲಿ ವಾಸವಾಗಿದ್ದರಂತೆ. ಮಹೇಂದ್ರ ಪರ್ವತ ಅಂತ ಹೇಳಿದರೆ ನಮಗಿಂತ ಪೂರ್ವದಲ್ಲಿರತಕ್ಕಂತಹ ಸಖ್ಯ ಪರ್ವತ ಶ್ರೇಣಿಯಲ್ಲಿ ಒಂದು ಪರ್ವತ. ನಾವು ನಮ್ಮ ಪಾಠಗಳಲ್ಲಿ ಅಬದ್ಧವಾಗಿ ಹೇಳುವ ಪಶ್ಚಿಮ ಘಟ್ಟಗಳು, ನಮ್ಮ ಪೂರ್ವದಲ್ಲಿರುವ ಘಟ್ಟಗಳು ಪಶ್ಚಿಮ ಘಟ್ಟಗಳಾಗುವುದೇ ಹಾಗೆ. ಅದು ಸಖ್ಯ ಪರ್ವತ ಶ್ರೇಣಿ, ಸಖ್ಯಾದ್ರಿ ಶ್ರೇಣಿ ಅಂತ ಅದಕ್ಕೆ ಸರಿಯಾದ ಹೆಸರು.
ಯಾಕೆ ಕೇಳಿದರೆ ನಾವು ಒಳ್ಳೆಯ ಹೆಸರುಗಳನ್ನೆಲ್ಲ ಬಿಟ್ಟಾಗಿದೆ ಈಗ, ಅದು ನಮ್ಮ ಪ್ರಾರಬ್ಧ. ಹೀಗೆ ಸಖ್ಯ ಪರ್ವತ ಶ್ರೇಣಿಯಲ್ಲಿರತಕ್ಕಂತಹ ಮಹೇಂದ್ರ ಪರ್ವತದಲ್ಲಿ ನಿಂತು ವೈಷ್ಣವ ಧನುಸ್ಸಿಗೆ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿ, ನೀನು ಭೂಭಾಗವನ್ನು ಕೊಡದೇ ಇದ್ದರೆ ನಿನ್ನ ಮೇಲೆ ಪ್ರಯೋಗಿಸ್ತೇನೆ ಅಂತ ಹೇಳಿದಾಗ, ಜಾತೇಶ್ವಾಸ ಧೃತ ಅನಲಾಸ್ತ್ರ ಚಕಿತಂ, ಅನಲಾಸ್ತ್ರ ಆಗ್ನೇಯಾಸ್ತ್ರಕ್ಕೆ ಹೆದರಿದಂತಹ ಸಮುದ್ರ ರಾಜ ಪರಶುರಾಮರ ಕಾಲಿಗೆ ಅಡ್ಡೆ ಬೀಳ್ತಾನೆ, ಶರಣಾಗತನಾಗ್ತಾನೆ. ನಾನು ಭೂಭಾಗವನ್ನು ಕೊಡುವುದಕ್ಕೆ ಸಿದ್ಧನಿದ್ದೇನೆ ಅಂತ ಅವರನ್ನು ಓಲೈಸ್ತಾನೆ. ಭೂಭಾಗ ಎಷ್ಟು ಬೇಕು ಅಂತ ನೀವೇ ನಿರ್ಧರಿಸಿ ಹೇಳಿ ಅಂತ ಹೇಳಿದಾಗ, ಕೆಲವರು ಕೊಡಲಿಯನ್ನು ಎಸೆದರು ಅಂತ ಹೇಳಿದರು. ಸಿಂಧುಂ ಸ್ರುವಕ್ಷೇಪಣಾತ್, ಅವರು ಕೊಡಲಿಯನ್ನು ಎಸೆಯಲಿಲ್ಲ. ಪ್ರಕೃತಿಯ ನಾಶದ ಸಂಕೇತವೆನಿಸಿದ, ರಕ್ತಪಾತದ ಸಂಕೇತವೆನಿಸಿದ ಕೊಡಲಿ ಈ ನಾಡಿನ ಸೃಷ್ಟಿಗೆ ಕಾರಣವಾದದ್ದೇ ಅಲ್ಲ. ಯಜ್ಞಯಾಗಗಳಲ್ಲಿ ದೇವತೆಗಳಿಗೆ ಹವಿರ್ಭಾಗವಾಗಿ ಆದ್ಯಹೋಮವನ್ನು ಮಾಡತಕ್ಕಂತಹ ಸ್ರುವ ಎನ್ನುವ ಸಟ್ಟುಗದಂತಹ ವಸ್ತುವೊಂದು ಈ ನಾಡಿನ ಸೃಷ್ಟಿಗೆ ಕಾರಣವಾಗಿದೆ. ಯಜ್ಞಯಾಗಗಳ ಧಾರ್ಮಿಕ ಕರ್ಮಗಳ ಪ್ರತೀಕವೆನಿಸಿದಂತಹ ಅದನ್ನು ಅವರು ಸಮುದ್ರಕ್ಕೆ ಎಸೆದರು. ಸಮುದ್ರ ಹಿಂದೆ ಸರಿದ. ಆ ಭೂಪ್ರದೇಶ ಪರಶುರಾಮ ಕ್ಷೇತ್ರವೆಂದು ಪ್ರಸಿದ್ಧವಾಯಿತು. ಉತ್ತರದಲ್ಲಿ ಗೋಕರ್ಣ, ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವೆಂದು ನಾವು ತಪ್ಪಾಗಿ ಕರೆಯುವ ಪಶ್ಚಿಮ ಸಮುದ್ರ, ಪೂರ್ವದಲ್ಲಿ ಸಖ್ಯಪರ್ವತ ಶ್ರೇಣಿ, ಪರಶುರಾಮ ಕ್ಷೇತ್ರದ 4 ಎಲ್ಲೆಗಳು. ಅದನ್ನು ಆಕಾರದಲ್ಲೇ 3 ಭಾಗ ಮಾಡಿದರು ಪರಶುರಾಮರು. ಗೋಕರ್ಣದಿಂದ ನಮ್ಮ ಉತ್ತರದಲ್ಲಿರುವ ಭದ್ರಗಿರಿಯವರೆಗೆ ಹವ್ಯಕ ಅಂದರೆ ಕನ್ನಡ ಮಾತನಾಡುವಂತಹ ಪ್ರದೇಶ ಅಂತ ಅರ್ಥ. ಉತ್ತರದ ಭದ್ರಗಿರಿಯಿಂದ ದಕ್ಷಿಣದ ಚಂದ್ರಗಿರಿಯವರೆಗೆ, ಈಗಿನ ಕಾಂಜಂಗಾಡ್ ನಾವೇನು ಹೇಳುತ್ತೇವೆ, ಅದು ಕಾಂಚನಗಢ ಅಂತ ಪ್ರಸಿದ್ಧವಾದಂತಹ ಪ್ರದೇಶ. ಈಗ ಕಾಂಜಂಗಾಡ್ ಅಂತ ಅಬದ್ಧವಾಗಿ ಹೇಳ್ತೇವೆ ನಾವು. ಕಾಂಚನಗಢ ಅಂದರೆ ಆ ಪ್ರದೇಶದಲ್ಲಿ ಚಿನ್ನ ಅತ್ಯಂತ ವಿಶೇಷವಾಗಿ ಲಭ್ಯವಾಗ್ತಾ ಇತ್ತು. ಹಾಗಾಗಿ ಕಾಂಚನಗಡ ಅಂತ ಅದಕ್ಕೆ ಹೆಸರು. ಅದೀಗ ಕಾಂಜಂಗಾಡ ಆಗಿ ಹೋಯಿತು. ಅದು ಕೂಡ ನಮ್ಮ ಪ್ರಾರಬ್ಧ. ಅಲ್ಲಿಯವರೆಗೆ ಚಂದ್ರಗಿರಿಯವರೆಗೆ ಅದು ತೌಳವ. ಆಮೇಲೆ ಕೇರಳ ಅಲ್ಲ, ಮಲಯಾಳ, ಕನ್ಯಾಕುಮಾರಿಯವರೆಗೆ. ಹೀಗೆ 3 ವಿಭಾಗಗಳನ್ನಾಗಿಸಿ ತನ್ನದಾದಂತಹ ಈ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಎಲ್ಲ ರೀತಿಯ ವಿಧಿವಿಧಾನಗಳೂ ಕೂಡ ತನ್ನ ನಿರ್ದೇಶನದಂತೆ ನಡೆದರೆ ಒಳಿತು ಎನ್ನುವ ಸಂಕಲ್ಪದಿಂದ ಈ ದೇವಸ್ಥಾನಗಳ ನಿರ್ಮಾಣ ವಿಧಿ, ದೇವಸ್ಥಾನಗಳ ಪ್ರತಿಷ್ಠಾ ಪ್ರಕ್ರಿಯೆ, ದೇವಸ್ಥಾನಗಳ ಉತ್ಸವ ವಿಧಿವಿಧಾನಗಳು, ದೇವಸ್ಥಾನದ ಎಲ್ಲ ವಿಧವಾದಂತಹ ಆಚಾರ ವಿಚಾರಗಳಿಗೆ ಅವರೇ ಆಕಾರದಲ್ಲಿ ಭಾರ್ಗವ ಪದ್ಧತಿ ಎನ್ನುವ ಗ್ರಂಥವನ್ನು ರಚಿಸಿದರು. ನಮ್ಮ ದೇಶದಲ್ಲಿ ನಾವು ಕಳ್ಕೊಂಡದ್ದೇ ಹೆಚ್ಚು, ಉಳಿಸಿದ್ದು ಬಹಳ ಕಡಿಮೆ. ಆ ಭಾರ್ಗವ ಪದ್ಧತಿ ಅನ್ನುವಂತಹ ಉತ್ಕೃಷ್ಟವಾದ ಗ್ರಂಥದ ಪೂಜಾ ಪಟಲ, ಉತ್ಸವ ಪಟಲ ಬಿಟ್ಟು ಉಳಿದ ಎಲ್ಲ ಭಾಗಗಳು ನಾಶವಾಗಿ ಹೋದದ್ದು ಸಾಂಸ್ಕೃತಿಕವಾದಂತಹ ದುರಂತ. ಹೀಗೆ ಈ ಪ್ರದೇಶದಲ್ಲಿ ಯಾವ ರೀತಿ ಬ್ರಹ್ಮಕಲಶಗಳು ನಡೆಯಬೇಕು, ದೇವಸ್ಥಾನ ನಿರ್ಮಾಣ ಹೇಗಿರಬೇಕು, ದೇವಸ್ಥಾನ ನಿರ್ಮಾಣದಲ್ಲಿ ಅನುಸರಿಸಬೇಕಾದಂತಹ ನಿಯಮಗಳೇನು, ಬ್ರಹ್ಮಕಲಶದ ಪ್ರಸ್ತುತತೆ ಏಕೆ ಅನ್ನುವುದನ್ನು ಆ ಭಾರ್ಗವ ಪದ್ಧತಿ ಎನ್ನುವ ಗ್ರಂಥದಲ್ಲಿ ವಿಶೇಷವಾಗಿ ಉಲ್ಲೇಖಿಸ್ತಾ ಈ ಬ್ರಹ್ಮಕಲಶದ ವಿಧಿವಿಧಾನಗಳನ್ನು ಆಕಾರದಲ್ಲಿ ಅವರು ರೂಪಿಸಿದ್ದರು. ಆದರೆ ಇವತ್ತಿಗೆ ನಾವು ಭಾರ್ಗವ ಪದ್ಧತಿಯ ಆ ಗ್ರಂಥದ ಲಭ್ಯ ಇಲ್ಲದೇ ಇದ್ದಾಗ ತಂತ್ರಸಮುಚ್ಚಯವೆಂಬಂತಹ ಗ್ರಂಥವನ್ನು ಆಶ್ರಯಿಸಿ ಅದನ್ನು ಅನುಸರಿಸಿ ಬಂದಂತಹ ಅನುಷ್ಠಾನ ಪದ್ಧತಿ, ಕ್ರಿಯಾಸಾರ, ಲಕ್ಷಣ ಸಂಹಿತೆ ಇತ್ಯಾದಿ ಗ್ರಂಥಗಳಿಂದ ವಾತುಲಾದ್ಯ ಆಗಮಗಳನ್ನು ಆಶ್ರಯಿಸಿ ಬ್ರಹ್ಮಕಲಶದ ವಿಧಿವಿಧಾನಗಳನ್ನು ನಾವು ರೂಪಿಸಿಕೊಂಡಿದ್ದೇವೆ. ಬ್ರಹ್ಮಕಲಶ ಅಂತ ಒಂದು ವಿಶಿಷ್ಟವಾದಂತಹ ಇದು ಯಾಕೆ ಶಿವಕಲಶವಾಗಬಾರದು, ಇದು ಯಾಕೆ ವಿಷ್ಣು ಕಲಶ ಎನ್ನಬಾರದು, ದೇವಿ ಕಲಶ ಯಾಕೆ ಆಗುವುದಿಲ್ಲ ಅಂತ ಹೇಳುವುದಕ್ಕೂ ಕೂಡ ಸರಿಯಾದ ಪ್ರಮಾಣಗಳನ್ನು ತಂತ್ರಸಮುಚ್ಚಯ ಅನ್ನುವಂತಹ ಗ್ರಂಥ ನಮಗೆ ಒದಗಿಸಿಕೊಡುತ್ತದೆ. ಕಳೆದ ಬ್ರಹ್ಮಕಲಶದಿಂದ ಆರಂಭಿಸಿ ಈ ಬ್ರಹ್ಮಕಲಶದವರೆಗೆ ದೇವಸ್ಥಾನದಲ್ಲಿ ನಡೆದಂತಹ ಪೂಜಾಲೋಪ, ಕರ್ಮಲೋಪ, ದ್ರವ್ಯಲೋಪ, ಮಂತ್ರಲೋಪ, ಉತ್ಸವಲೋಪಾದಿ ವಿಧಿವಿಧಾನಗಳಿಗೆ 12 ವರ್ಷಗಳಿಗೊಮ್ಮೆ ನಡೆಸಲ್ಪಡುವ ಬ್ರಹ್ಮಕಲಶ ಅನ್ನೋದು ಮಹಾಪ್ರಾಯಶ್ಚಿತ್ತ ಪ್ರಕ್ರಿಯೆ ಆಗಿರ್ತದೆ. ದೇವರ ಪೂಜಾದಿ ವಿಧಿವಿಧಾನಗಳಲ್ಲಿ ಇವತ್ತಿಗಂತೂ ನಮ್ಮಿಂದ ಬಹಳಷ್ಟು ಲೋಪದೋಷಗಳು ನಡೆಸಲ್ಪಡುತ್ತದೆ. ಯಾಕೆ ಕೇಳಿದರೆ ಯಾವುದೇ ದ್ರವ್ಯವನ್ನು ಶುದ್ಧೀಕರಿಸಿ ಉಪಯೋಗಿಸುವ ಮಟ್ಟದಲ್ಲಿ ನಾವಿಲ್ಲ. ಆಗಮಶಾಸ್ತ್ರ ಏನು ಹೇಳ್ತದೆ ಕೇಳಿದರೆ, ದೇವಸ್ಥಾನದಲ್ಲಿ ಉಪಯೋಗಿಸಲ್ಪಡತಕ್ಕಂತಹ ಯಾವುದೇ ವಸ್ತುಗಳಿರಲಿ, ಅದು ಹೂ ಇರಲಿ, ಗಂಧ ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಎಲ್ಲಿಂದ ಬಂತು, ಹೇಗೆ ಬಂತು, ಯಾರಿಂದ ತರಲ್ಪಟ್ಟಿತು, ಯಾವತ್ತು ಅದು ಸಿದ್ಧಪಡಿಸಲ್ಪಟ್ಟಿತು ಅನ್ನುವ ಸರಿಯಾದಂತಹ ಒಂದು ತಿಳುವಳಿಕೆ ಆ ವಸ್ತುವಿನ ಇತಿಹಾಸ ಗೊತ್ತಿಲ್ಲದೆ ದೇವರ ಪೂಜೆಯಲ್ಲಿ ಉಪಯೋಗಿಸತಕ್ಕದ್ದಲ್ಲ. ಇವತ್ತಿಗೆ ನಮಗೆ ಅಂತಹ ಸ್ಥಿತಿ ಇಲ್ಲ.
ಯಾವುದೇ ಹೂವನ್ನು ನಾವು ನೆಟ್ಟು ಬೆಳೆಸುವುದಿಲ್ಲ. ಎಲ್ಲಿಂದಲೋ ನಾವು ಮಾರುಕಟ್ಟೆಯಿಂದ ಹೂವು ಅಥವಾ ಇನ್ನಿತರ ದ್ರವ್ಯಗಳನ್ನು ತರ್ತೇವೆ, ಅದು ಶುದ್ಧವಾಗಿರಬೇಕು ಅಂತ ಇಲ್ಲ. ಹೀಗೆ ಬೇರೆ ಬೇರೆ ಕಾರಣಗಳಿಂದ ದೇವಸ್ಥಾನದ ಆ ಪೂಜಾ ನಿತ್ಯ ನೈಮಿತ್ತಿಕ ವಿಧಿವಿಧಾನಗಳಲ್ಲಿ ನಿಯಮವನ್ನು ಹೇಳುವ ನನಗೂ ಅದನ್ನು ಅನುಸರಿಸುವುದಕ್ಕಾಗುವುದಿಲ್ಲ ಅಂತ ಪ್ರಾಮಾಣಿಕವಾಗಿ ಹೇಳೋಣ. ಹೀಗಾಗಿ ದೇವರಿಗೆ 12 ವರ್ಷಗಳಿಗೊಮ್ಮೆ ಬ್ರಹ್ಮಕಲಶವನ್ನು ನಡೆಸಬೇಕು ಅಂತ ಜ್ಞಾನಿಗಳು ವಿಧಿಸ್ತಾರೆ. ಇನ್ನು ಬ್ರಹ್ಮಕಲಶ ಕಾಲಘಟ್ಟದಲ್ಲಿ ಯಾವುದೇ ಒಂದು ಹೊಸತಾದಂತಹ ಸೃಷ್ಟಿ ಆಗಬೇಕಾಗಿದ್ದರೆ ಪ್ರಕೃತಿ ಪುರುಷ ಇದಿಲ್ಲದೆ ಹೊಸತರ ಸೃಷ್ಟಿ ಇಲ್ಲವೇ ಇಲ್ಲ. ಪ್ರಕೃತಿ ರೂಪವಾದಂತಹ ಪೀಠಕ್ಕೂ ಬಿಂಬರೂಪವಾದಂತಹ ಪುರುಷ ರೂಪವಾದಂತಹ ಬಿಂಬಕ್ಕೂ ಏಕತೆಯನ್ನು ಕಲ್ಪಿಸುವ ಅಷ್ಟಬಂಧ ಅಂತ ಏನಿದೆ ಅದರ ಅವಧಿ ಕೇವಲ 12 ವರ್ಷ. 12 ವರ್ಷಗಳ ನಂತರ ಅದು ಗಟ್ಟಿದೆ ಅಂತ ಇದ್ದರೂ ನಿರ್ಮಾಲ್ಯ ಬುದ್ಧಿಯ ವಿಸೃಜ್ಯ, ನಿನ್ನೆ ಪೂಜೆ ಮಾಡಿದಾಗ ದೇವರಿಗೆ ಸಮರ್ಪಿಸಿದ ಪುಷ್ಪಾದಿಗಳು ಇಂದು ನೋಡುವುದಕ್ಕೆ ಅದು ಶೋಭಾಯಮಾನವಾಗಿ ಕಂಡರೂ ಇವತ್ತಿನ ಪೂಜೆಯಲ್ಲಿ ಉಪಯೋಗಿಸತಕ್ಕದ್ದಲ್ಲ. ನಿನ್ನೆ ದಿವಸ ಬೇಯಿಸಿದ ಅನ್ನ ಇವತ್ತು ರುಚಿ ಇದ್ದರೂ ಅದು ತಂಗಳನ್ನ ಅಂತ ಯಾವ ರೀತಿ ನಮ್ಮಿಂದ ಗುರುತಿಸಲ್ಪಡ್ತದೋ ಅದೇ ರೀತಿಯಾಗಿ ದೇವರ ಪೂಜೆಯಲ್ಲಿ ಉಪಯೋಗಿಸಲ್ಪಡುವ ವಸ್ತುಗಳು ಶುದ್ಧವಾಗಿದ್ದರೂ ನಿನ್ನೆ ದಿವಸ ಉಪಯೋಗಿಸಿದರೆ ಯಾವ ರೀತಿ ನಿರ್ಮಾಲ್ಯ ಅಂತ ಅನ್ನಿಸಿಕೊಳ್ತದೋ ಅದೇ ರೀತಿಯಾಗಿ ಅಷ್ಟಬಂಧದ ಅವಧಿ ಕೇವಲ 12 ವರ್ಷ. 12 ವರ್ಷ ಆದ ತಕ್ಷಣ ಅದರ ಆಯುಷ್ಯ, ಅದರದ್ದಾದಂತಹ ಮಂತ್ರಾತ್ಮಕವಾದಂತಹ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಅದು ನಶಿಸಿ ಹೋಗ್ತದೆ. ನಿರ್ಮಾಲ್ಯ ಬುದ್ಧಿಯ ವಿಸೃಜ್ಯ, ಅದು ಅವಧಿ ಕಳೆದುಕೊಂಡಿದೆ ಅನ್ನುವ ಕಾರಣದಿಂದ ಅದನ್ನು ತೆಗೆದು ದೇವರಿಗೆ ಔಪಮಾನ ದ್ರವ್ಯಾದಿಗಳನ್ನು ಸಂಯೋಜಿಸಿ ಆ ಅಷ್ಟಬಂಧಾದಿಗಳನ್ನು ಲೇಪನ ಮಾಡಬೇಕು. ಅಷ್ಟಬಂಧ ಲೇಪನ ಮಾಡುವಾಗ ದೇವರ ಯಾವುದೇ ವಿಧವಾದಂತಹ ಜೀರ್ಣೋದ್ಧಾರಾದಿ ಪ್ರಕ್ರಿಯೆಗಳಿದ್ದರೂ ನಡೆಸಬೇಕು. ಜೀರ್ಣೋದ್ಧತಿಂ ಸ್ಥಾಪಿತ ಮಂತ್ರಬಿಂಬ ಗೃಹಾದಿಜೀರ್ತವು ಸಪದೀತಿ ಕುರಿಯಾತ್. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕಾರ್ಯಗಳಲ್ಲಿ ಯಾವುದೇ ವಿಧವಾದಂತಹ ರಚನೆಗಳಲ್ಲಿ ಏನು ಸಣ್ಣ ವ್ಯತ್ಯಾಸ ಬಂದರೂ ಅದನ್ನು ಸಪದೀತಿ ಕುರಿಯ ತಕ್ಷಣ ಅದನ್ನು ಸರಿಪಡಿಸಬೇಕು ಅಂತ ಆಗಮಶಾಸ್ತ್ರ ಹೇಳ್ತದೆ. ಯಾವ ರೀತಿ ಸಣ್ಣ ಮಟ್ಟದ ಒಂದು ಅನಾರೋಗ್ಯ ನಮ್ಮನ್ನು ಬಾಧಿಸಿದರೂ ವೈದ್ಯರಲ್ಲಿ ತಕ್ಷಣ ಹೋಗಿ ಅದನ್ನು ಸರಿಪಡಿಸಬೇಕಾದ ಹೊಣೆಗಾರಿಕೆ ನಮ್ಮದು. ಯಾವ ರೀತಿ ಆ ಕುರಿತಾಗಿ ನಾವು ಅನಾಸಕ್ತಿಯಿಂದ ಇದ್ದರೆ ಅದು ನಿರಂತರವಾಗಿ ಅನಾರೋಗ್ಯ ಬೆಳೀತಾ ಹೋಗ್ತದೋ, ನಿಯಂತ್ರಣಕ್ಕೆ ಮತ್ತೆ ಕಷ್ಟ ಸಾಧ್ಯವಾಗ್ತದೋ ಅದೇ ರೀತಿಯಾಗಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಧವಾದಂತಹ ರಚನೆಗಳಲ್ಲಿ ಯಾವುದೇ ವಿಧವಾದಂತಹ ವ್ಯವಸ್ಥೆಗಳಲ್ಲಿ ಲೋಪದೋಷ ಕಂಡು ಬಂದರೆ ತಕ್ಷಣ ಅದನ್ನು ಸರಿಪಡಿಸಬೇಕು ಅಂತ ಆಗಮಶಾಸ್ತ್ರ ಸಪದೀತಿ ಕುರಿಯಾತ್. ಆ ಕುರಿಯಾತು ಅನ್ನುವಂತಹ ಕ್ರಿಯಾಪದವೇ ಅಷ್ಟು ದೃಢವಾದದ್ದು. ಅದು ವಿಧಿಲಿಂಗ ಅಂತ ಅನ್ನುವ ಕ್ರಿಯಾಪದ. ವಿಧಿಲಿಂಗ ಅಂದರೆ ಮೀರತಕ್ಕದ್ದಲ್ಲ, ಮಾಡತಕ್ಕದ್ದು ಅನ್ನುವ ಅರ್ಥ ಬರುವಂತಹ ಕ್ರಿಯಾಪದ. ಹಾಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಧವಾದಂತಹ ಕಾಮಗಾರಿಗಳನ್ನು ಮಾಡಿದರೂ ಆ ದೇವಸ್ಥಾನದ ಬ್ರಹ್ಮಕಲಶವನ್ನು 12 ವರ್ಷಗಳಿಂದ ನಡೆಸುವುದು ಅದು ಶಾಸ್ತ್ರೀಯವಾದಂತಹ ಕ್ರಮ. ವಿದ್ಯಾಧರೇಶ್ವರ ಮಹಾಕ್ಷೇತ್ರ ಯಾಕೆ ಕೇಳಿದರೆ ದಾಖಲೆಯಲ್ಲಿ ಇಲ್ಲಿಯ ದೇವರ ಹೆಸರು ವಿದ್ಯಾಧರೇಶ್ವರ. ಈಗ ಮಹಾಲಿಂಗೇಶ್ವರ ಅಂತ ನಿಧಾನವಾಗಿ ಅದು ನಾಮಾಂತರಗೊಂಡಿದ್ದರೂ ಮುಜರಾ ಇಲಾಖೆಯಲ್ಲಿ ನಾನೊಬ್ಬ ಕೆಲಸ ಮಾಡಿದವನಾದ್ದರಿಂದ ಅಲ್ಲಿ ಈ ದೇವರ ಹೆಸರಿರುವುದು ವಿದ್ಯಾಧರೇಶ್ವರ ಕ್ಷೇತ್ರ. ಇದು ನೆನಪಿರಬೇಕು ಎಲ್ರಿಗೂ. ಯಾಕೆ ಕೇಳಿದರೆ ವಿದ್ಯಾಧರ ಮುನಿಗಳು ಪ್ರತಿಷ್ಠಾಪಿಸಿದ ದೇವರು, ಅವರನ್ನು ಹೆಸರಿಸಿಯೇ ನಾವು ಈ ದೇವರನ್ನು ಹೆಸರಿಸಬೇಕು. ಅವರನ್ನು ಮರೆತರೆ ಈ ಕ್ಷೇತ್ರಕ್ಕೆ ಯಾವುದೇ ಕಾರಣದಿಂದ ನಾವು ಕೃತಜ್ಞರಾಗದೇ ಇರುವ ಸನ್ನಿವೇಶ ಬರುತ್ತದೆ. ಹಾಗಾಗಿ ಈ ವಿದ್ಯಾಧರೇಶ್ವರ ನಾಮಕನಾದ ಮಹಾಲಿಂಗೇಶ್ವರ ದೇವರನ್ನು ನಾವು 12 ವರ್ಷಗಳಿಗೊಮ್ಮೆ ಬ್ರಹ್ಮಕಲಶಕ್ಕೆ ಒಳಪಡಿಸಬೇಕು. ಯಾಕೆ ಕೇಳಿದರೆ ಈ ಕಾರಣಗಳಿಂದ ವಿದ್ಯಾಧರ ಮುನಿಗಳು ತಮ್ಮ ತಪಶ್ಶಕ್ತಿಯನ್ನು ಧಾರೆ ಎರೆದರು. ಯಾವ ರೀತಿ ದೀಪಕ್ಕೆ ಎಣ್ಣೆ ಹಾಕಿ ದೀಪ ಜ್ವಲನೆ ಮಾಡಿದಾಗ ನಿಧಾನವಾಗಿ ಅದರಲ್ಲಿ ಮಸಿ ಕರೆ ಕಟ್ಟಿಕೊಳ್ತದೋ ಅದನ್ನು ತೆಗೆದಾಗ ಪುನಃ ದೀಪ ಅತ್ಯಂತ ದೇದೀಪ್ಯಮಾನವಾಗಿ ಅದು ಪ್ರಕಾಶವನ್ನು ಬೀರ್ತದೋ ಅದೇ ರೀತಿಯಾಗಿ 12 ವರ್ಷಗಳಿಗೊಮ್ಮೆ ದೇವರ ಪೂಜಾದಿ ವಿನಿಯೋಗಗಳಲ್ಲಿ ಬಂದಂತಹ ಲೋಪದೋಷಗಳ ಪರಿಹಾರಕ್ಕಾಗಿ ಬ್ರಹ್ಮಕಲಶ ಪುಣ್ಯೋತ್ಸವವನ್ನು ಜರುಗಿಸಬೇಕು ಅಂತ ಆಗಮಶಾಸ್ತ್ರದ ನಿರ್ಧಾರ. ಈ ರೀತಿಯಾಗಿ ಬ್ರಹ್ಮಕಲಶ ಪುಣ್ಯೋತ್ಸವವನ್ನು ಹೇಳ್ತಾ ಭೂಶುದ್ಧಿಯಾದಿ ಯಥಾಂಕುರಾರ್ಪಣ ವಿಧಿಂ ಪ್ರಾಸಾದ ಶುದ್ಧಿಂ ತತಃ ರಾಕ್ಷೋಗ್ನಂತಹ ವಾಸ್ತುಹೋಮಯಜನಂ ಬಿಂಬಸ್ಸ ಶುದ್ಧಿಂ ಪುನಃ ಅಂತ ಹೇಳಿ ಆ ದೇವರ ಪೂಜಾದಿ ದ್ರವ್ಯಗಳಲ್ಲಿ ಗಂಧ ಪುಷ್ಪಾದಿಗಳಲ್ಲಿ ಏನು ವ್ಯತ್ಯಾಸಗಳು ಬಂದರೂ ಅಂತಹ ವ್ಯತ್ಯಾಸಗಳನ್ನು ಪರಿಹರಿಸುವುದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ದೇವರಿಗೆ ಬ್ರಹ್ಮಕಲಶ ಕಾಲಘಟ್ಟದಲ್ಲಿ ವಾಸ್ತುಪೂಜಾದಿ ವಿಧಿವಿಧಾನಗಳನ್ನು ನಾನೆಲ್ಲ ವಿವರಿಸುವುದಿಲ್ಲ. ಅದರಲ್ಲಿ ಬಿಂಬಶುದ್ಧಿ ಅನ್ನುವಂತಹ ಒಂದು ಪ್ರಕ್ರಿಯೆ ಇದೆ. ಯಾವ ರೀತಿ ಪಾತ್ರೆ ದೃಢವಾಗಿದ್ದರೆ ಶುದ್ಧವಾಗಿದ್ದರೆ ಮಾತ್ರ
ಅದು ನಾವು ಸರಿಯಾದ ರೀತಿಯಲ್ಲಿ ಅಡುಗೆ ಮಾಡಿದಾಗ ಆ ಅಡುಗೆ ಆರೋಗ್ಯಪ್ರದವಾಗಿ ನಮಗೆ ಪರಿಣಾಮವನ್ನು ಕೊಡ್ತದೋ ಅದೇ ರೀತಿಯಾಗಿ ದೇವರ ಬ್ರಹ್ಮಕಲಶದಲ್ಲಿ ದೇವರ ಸಾನ್ನಿಧ್ಯವನ್ನು ಹಿಡಿದಿಟ್ಟುಕೊಳ್ಳಬಲ್ಲಂತಹ ಆ ಬಿಂಬ ಏನಿದೆ, ಲಿಂಗ ಏನಿದೆ, ಅದಕ್ಕೆ ಬಿಂಬಶುದ್ಧಿ ಅನ್ನುವ ಪ್ರಕ್ರಿಯೆ ಅತ್ಯಂತ ಸುಪ್ರಧಾನವಾದಂತಹ ಪ್ರಕ್ರಿಯೆಗಳಲ್ಲಿ ಒಂದು. ಹಾಗೆಂತ ಬೇರೆ ಪ್ರಕ್ರಿಯೆಗಳು ಗೌಣ ಅಂತ ಯಾರು ತಿಳ್ಕೊಳ್ಬಾರದು. ದೇಹದಲ್ಲಿರತಕ್ಕಂತಹ ಒಂದು ಉಗುರು ಕಿತ್ತು ಹೋದರೂ ದೇಹದಲ್ಲಿ ಪೂರ್ಣತೆ ಯಾವ ರೀತಿ ಲಭ್ಯ ಆಗುವುದಿಲ್ವೋ, ಬ್ರಹ್ಮಕಲಶದ ಯಕ್ಕಶ್ಚಿತ ಅತ್ಯಂತ ಸಣ್ಣ ಯಜ್ಞಯಾಗಾದಿಗಳು ಕೂಡ ಬ್ರಹ್ಮಕಲಶದ ಪೂರ್ಣತೆಗೆ ಪೂರಕವಾದದ್ದು. ಆ ಬಿಂಬಶುದ್ಧಿಯನ್ನು ಯಾಕೆ ಮಾಡಬೇಕು ಕೇಳಿದರೆ, ಇವತ್ತಿನ ದಿವಸದಲ್ಲಿ ನಾವು ನಮ್ಮ ಈ ಇಡ್ಯ ಮಹಾಲಿಂಗೇಶ್ವರ ದೇವಸ್ಥಾನ ಇರಬಹುದು, ಅದು ಏಕೋಪಾಧ್ಯಾಯ ಶಾಲೆಯ ಹಾಗೆ. ಇಲ್ಲಿ ಅರ್ಚಕರೊಬ್ಬರೇ ಎಲ್ಲವನ್ನೂ ಮಾಡಬೇಕು. ಈ ದೇವಸ್ಥಾನಗಳಲ್ಲಿ ಮಹತೋಭಾರ ದೇವಸ್ಥಾನ ಅಂತ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ. ಅದರಲ್ಲಿ ಪೂಜೆಯವರು, ಕೀಳುಶಾಂತಿಯವರು, ದೇವಕಾರ್ಯದವರು, ವಾದ್ಯದವರು, ದೋಲ್ಗಂಟೆಯವರು, ಅಡಿಪಿನವರು, ಆಮೇಲೆ ಉಪಾಧಿವಂತರು, ಹೀಗೆ ಬೇರೆ 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 ಸ್ತರದ ಕಾರ್ಯಕರ್ತರಿರ್ತಾರೆ. ಇಲ್ಲಿ ಏಕೋಪಾಧ್ಯಾಯ ಶಾಲೆ ಅಂದರೆ ಅರ್ಚಕರೇ ಎಲ್ಲವನ್ನೂ ಮಾಡೋದು. ಅಂತಹ ಸನ್ನಿವೇಶಗಳಲ್ಲಿ ಇವತ್ತಿಗೆ ನಮ್ಮ ಈ ನಾಡಿನಲ್ಲಿ ಎಲ್ಲೂ ಆ ಒಂದು ಪ್ರಕ್ರಿಯೆ ಇಲ್ಲ. ಗಂಧವನ್ನು ತೆಗಿತೇವೆ ದೇವರಿಗೆ, ಗಂಧವನ್ನು ತೆಗಿತೇವೆ, ಆಗ ನಮ್ಮ ಉಗುರು ತಾಗುತ್ತದೆ. ಆಮೇಲೆ ನಮ್ಮ ಉಸಿರು ಅದಕ್ಕೆ ತಾಗುತ್ತದೆ, ನಮ್ಮ ಬೆವರೂ ಕೂಡ ಅದರಲ್ಲಿ ಸೇರಬಹುದು. ಆಗ ಗಂಧವನ್ನು ಶುದ್ಧೀಕರಿಸಿ ದೇವರಿಗೆ ಸಮರ್ಪಿಸಬೇಕಾಗಿದ್ದರೆ ಗಂಧವನ್ನು ತೇದಾದ ಮೇಲೆ ಸಂಗ್ರಹಿಸಿ ಅದಕ್ಕೆ ಷಣ್ಣ ಸೂಕ್ತವನ್ನು, ರಾಕ್ಷೋಕ್ತ ಸೂಕ್ತವನ್ನು 12 ಬಾರಿ ಜಪಿಸಿದಾಗ ಗಂಧ ನಿರ್ಮಾಣ ಕಾಲದಲ್ಲಿ ನಡೆದಂತಹ ಲೋಪದೋಷಗಳು ಪರಿಹಾರವಾಗ್ತದೆ. ಧರ್ಮಸ್ಥಳದಲ್ಲಿ ಇವತ್ತು ಅಷ್ಟು ಸಾನ್ನಿಧ್ಯ ಜಾಗೃತವಾಗಿರುವುದಕ್ಕೆ ಅಲ್ಲಿ ಅದಕ್ಕೆಂದೇ ಒಬ್ಬ ಉಪಾಧಿವಂತರ ವ್ಯವಸ್ಥೆ ಇದೆ. ಹಾಗೆ ಅಂತ ಎಲ್ಲ ದೇವಸ್ಥಾನಗಳಲ್ಲೂ ಮಾಡುವಷ್ಟು ಆದಾಯಗಳು ಆ ಕಾಲದಲ್ಲಿಲ್ಲ. ಹೀಗಾಗಿ ಪೂಜಾದಿ ವಿನಿಯೋಗಗಳಲ್ಲಿ ಬಂದಂತಹ ಲೋಪದೋಷಗಳ ಪರಿಹಾರಕ್ಕಾಗಿ ಬಿಂಬಶುದ್ಧಿ, ಅದರಲ್ಲಿ ಧಾರೆ ಅನ್ನುವಂತಹ ಒಂದು ಪ್ರಕ್ರಿಯೆ ಇದೆ. ಅದು ಅತ್ಯಂತ ಸುಪ್ರಧಾನವಾದದ್ದು. ಬೇರೆ ಬೇರೆ ಮಂತ್ರಗಳಿಂದ ಅಭಿಮಂತ್ರಿತವಾದಂತಹ ಜಲಧಾರೆಯನ್ನು ಸಂತತವಾಗಿ ಆ ಬಿಂಬದ ಮೇಲೆ ನಾವು ನಿಕ್ಷೇಪಿಸುವುದರಿಂದ ಕಳೆದ ಬ್ರಹ್ಮಕಲಶದಿಂದ ಈ ಬ್ರಹ್ಮಕಲಶದವರೆಗೆ ಬಿಂಬಗತವಾದಂತಹ ಚೈತನ್ಯಕ್ಕಾದಂತಹ ಲೋಪದೋಷಗಳೇನಿದೆ ಅದು ಎಲ್ಲವೂ ಪರಿಹಾರವಾಗಿ. ಯಾಕೆ ಕೇಳಿದರೆ ಕೆಲವು ಬಾರಿ ಗೊತ್ತಿರುವುದಿಲ್ಲ. ನಾವೇ ಆರತಿ ದೇವರಿಗೆ ಮಾಡ್ತೇವೆ. ಆರತಿ ಮಾಡುವಾಗ ಇಷ್ಟೇ ದೂರದಿಂದ ಮಾಡಬೇಕು ಅಂತ ಇದೆ, ಇಷ್ಟೇ ಪ್ರದಕ್ಷಿಣೆ ಮಾಡಬೇಕು ಅಂತ ಇದೆ. 3 ಪಾದಭಾಗದಲ್ಲಿ, 3 ಮಧ್ಯಭಾಗದಲ್ಲಿ, 3 ಮುಖಭಾಗದಲ್ಲಿ ಮಾಡಿ ಸರ್ವಾಂಗಕ್ಕೂ 3 ಪ್ರದಕ್ಷಿಣೆ ಬರಬೇಕು. ಅದು 4ನೇ ಪ್ರದಕ್ಷಿಣೆ ಆಗಬಾರದು. ಹೀಗೆ 12 ಪ್ರದಕ್ಷಿಣೆಯ ಒಳಗೆ ಆರತಿ ಮುಗಿಯಬೇಕು ಅಂತ ಇದೆ. ಅದಕ್ಕಿಂತ ಕಡಿಮೆಯೂ ಆಗಬಾರದು, ಅದಕ್ಕಿಂತ ಹೆಚ್ಚು ಆಗಬಾರದು. ಅಂತಹ ಸನ್ನಿವೇಶಗಳು ಬಂದಾಗ ದೇವರ ಸಾನ್ನಿಧ್ಯಕ್ಕೆ ಕೊರತೆಗಳು ಬರ್ತದೆ. ಆ ಕೊರತೆಯನ್ನು ನೀಗಿಸುವುದಕ್ಕಾಗಿ ಬಿಂಬಶುದ್ಧಿ ಅನ್ನುವಂತಹ ಪ್ರಕ್ರಿಯೆಯನ್ನು ನಡೆಸಿ ಆ ಬಿಂಬಶುದ್ಧಿಯ ಮೂಲಕ ಬಿಂಬಗತವಾದಂತಹ ಮಾಲಿನ್ಯಗಳನ್ನು ನಾವು ಪರಿಹರಿಸಿಕೊಳ್ಳಬೇಕು. ಈ ರೀತಿಯಾಗಿ ಬಿಂಬಶುದ್ಧಿಯ ಜೊತೆಗೆ ದೇವರ ಸಾನ್ನಿಧ್ಯದ ಸೃಷ್ಟಿಗೆ ಕಾರಣವಾಗುವಂತಹ ತತ್ವಹೋಮ ಅನ್ನುವ ವಿಧಿ ಇದೆ. ಆ ತತ್ವಹೋಮವು ಅತ್ಯಂತ ಸುಪ್ರಧಾನವಾದುದು ಬ್ರಹ್ಮಕಲಶದಲ್ಲಿ. ದೇವರ ಬಿಂಬಗತವಾದಂತಹ ಚೈತನ್ಯದ ಪರಿಪೂರ್ಣತೆಗೆ ಬೇಕಾಗಿ ತತ್ವಹೋಮ ನಡೆಸಲ್ಪಡ್ತದೆ. ಯಾಕೆ ಕೇಳಿದರೆ ದೇವರ ಅವಯವಗಳ ಮಂತ್ರಾತ್ಮಕವಾದಂತಹ ಸೃಷ್ಟಿ ತತ್ವಹೋಮದಿಂದ ಸಂಭವಿಸಲ್ಪಡ್ತದೆ. ಮೊದಲಾಗಿ ಸಂಹಾರ ಕ್ರಮದಿಂದ ದೇವರಿಗೆ ಅಖಿಲವಾದ ತತ್ವಮಂತ್ರದಿಂದ ಹೋಮಿಸಿ ದೇವರ ಮುಂಭಾಗಕ್ಕೆ ಹೋಗಿ ದೇವರನ್ನು ಪ್ರಸನ್ನ ಪೂಜೆ ಮಾಡಿ ಪ್ರಸನ್ನೀಕರಿಸಿ ಸೃಷ್ಟ್ಯರ್ಥಂ ಅನುಜ್ಞಾಂ ದೇಹಿ ಅಂತ ದೇವರಲ್ಲಿ ಅನುಜ್ಞೆಯನ್ನು ಬೇಡಿಕೊಂಡು ಅಖಿಲವಾದಂತಹ ತತ್ವಮಂತ್ರಗಳಿಂದ ತಂತ್ರಿಗಳು ಹೋಮಿಸ್ತಾರೆ. ಹೋಮಿಸುವುದಕ್ಕಿಂತ ಮುಂಚೆ ಚಿನ್ನದ ಸರಿಗೆ, ಬೆಳ್ಳಿಯ ಸರಿಗೆ, ಹತ್ತಿಯ ದಾರ, ಆಮೇಲೆ ದರ್ಭೆಯ ಹಗ್ಗ, ಈ 4 ದೇವರಿಗೂ ತತ್ವಕಲಶಕ್ಕೂ ತತ್ವಹೋಮಕ್ಕೂ ತತ್ವಹೋಮವನ್ನು ನಡೆಸುವಂತಹ ಆಚಾರ್ಯರಿಗೂ ಅದಕ್ಕೆ ನಾಡೀ ಸಂಧಾನ ಅಂತ ಹೆಸರು ಏಕತೆಯನ್ನು ಕಲ್ಪಿಸಿ ಅಗ್ನಿ ಮಧ್ಯದಲ್ಲಿ ಅಖಿಲವಾದಂತಹ ತತ್ವಮಂತ್ರಗಳಿಂದ 108, ಶಕ್ತಿ ಇಲ್ಲದಿದ್ದರೆ 28 ಆದರೂ ಹೋಮವನ್ನು ನಡೆಸಿದಾಗ ಅಗ್ನಿ ಮಧ್ಯದಲ್ಲಿ ದೇವರದ್ದಾದಂತಹ ಅಂಗಾಂಗಗಳು ಅವಯವಗಳು ಸೃಷ್ಟಿಯಾಗ್ತದೆ. ಯಾವ ರೀತಿ ತಾಯಿಯ ಗರ್ಭದಲ್ಲಿ 1 ತಿಂಗಳು ಮಗು ಬೆಳೆಯುವಂತಹ ಕ್ಷಣದಲ್ಲಿ 1 ಅಂಗಾಂಗಗಳು ಸೃಷ್ಟಿಯನ್ನು ಹೊಂದುವುದರ ಮೂಲಕ ಮಗುವಿನ ಅಂಗಾಂಗಗಳ ಪೂರ್ಣತೆ ಸಿದ್ಧಿಸ್ತದೋ ಅದೇ ರೀತಿಯಾಗಿ ದೇವರ ಮಂತ್ರಾತ್ಮಕವಾದಂತಹ ದೇಹದ ಸೃಷ್ಟಿ ಆ ತತ್ವಹೋಮದ ಮೂಲಕ ನಡೆಯುತ್ತದೆ. ಅಗ್ನಿಯಲ್ಲಿ ಸೃಷ್ಟಿಸಲ್ಪಟ್ಟಂತಹ ಅಂಗಾಂಗಗಳು ನೇರವಾಗಿ ಆ ಚಿನ್ನದ ಸರಿಗೆ, ಬೆಳ್ಳಿಗೆ ಸರಿಗೆ, ದರ್ಭೆಯ ಹಗ್ಗ, ನೂಲಿನ ಹತ್ತಿಯ ದಾರದಿಂದ ಯಾವ ರೀತಿ ವಿದ್ಯುತ್ ಶಕ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಂತುವಿನ ಮೂಲಕ ಪ್ರವಹಿಸ್ತದೋ ಅದೇ ರೀತಿಯಾಗಿ ದೇವರ ಚೈತನ್ಯ ಅಗ್ನಿಯಲ್ಲಿ ಸೃಷ್ಟಿಯಾಗಿ ನೇರ ಬಿಂಬವನ್ನು ಸೇರಿಕೊಳ್ಳುತ್ತದೆ. ಈ ರೀತಿಯಾಗಿ ಆ ದೇವರ ತತ್ವಹೋಮ
ದೇವರಿಗೆ ನಡೆಸಲ್ಪಟ್ಟು ಆ ತತ್ವಕಲಶಾಭಿಷೇಕವನ್ನು ನಡೆಸಿದಾಗ ಆ ತತ್ವಕಲಶಾಭಿಷೇಕಗತವಾದಂತಹ ಚೈತನ್ಯ ದೇವರ ಸಾನ್ನಿಧ್ಯ ವೃದ್ಧಿಗೆ ಪ್ರಧಾನವಾದಂತಹ ಕಾರಣವೆನಿಸಲ್ಪಡ್ತದೆ. ಆಮೇಲೆ ಬ್ರಹ್ಮಕಲಶ ಪ್ರಕ್ರಿಯೆ. ಬ್ರಹ್ಮಕಲಶ ಅಂತ ಹೇಳುವುದಕ್ಕೆ ಬೇರೆ ಬೇರೆ ಕಾರಣಗಳನ್ನು ನಾನು ಬೆಳಗ್ಗೆ ವಿವರಿಸಿದ್ದೇನೆ. ಪರಾತ್ಪರವಾದಂತಹ ಮಹಾಬ್ರಹ್ಮ ತತ್ವವನ್ನು ಆ ಕಲಶದಲ್ಲಿ ಏಕೀಕರಿಸಿ ಆ ಕಲಶವನ್ನು ದೇವರಿಗೆ ಅಭಿಷೇಕಿಸುವುದರಿಂದ ಅದಕ್ಕೆ ಬ್ರಹ್ಮಕಲಶ ಅಂತ ಹೆಸರು. ಅದನ್ನು ವಿಷ್ಣು ಕಲಶ, ದೇವಿ ಕಲಶ ಅಂತ ಹೇಳುವ ಹಾಗಿಲ್ಲ. ಪರಾತ್ಪರನಾದಂತಹ ಭಗವಂತನ ದಿವ್ಯವಾದಂತಹ ಅಭಿವ್ಯಕ್ತ ಸ್ವರೂಪ ಬ್ರಹ್ಮಕಲಶ. ಅದರಲ್ಲಿ 24 ಉಪಬ್ರಹ್ಮಗಳು, ಒಂದು ಪ್ರಧಾನವಾದಂತಹ ಬ್ರಹ್ಮ, 25 ದ್ರವ್ಯಾತ್ಮಕವಾದಂತಹ ಕಲಶಾಭಿಷೇಕ. 24 ಉಪಬ್ರಹ್ಮಗಳಲ್ಲೂ ಕಷಾಯೋದಕ, ಧಾತೂದಕ, ಪುಷ್ಪೋದಕ, ಫಲೋದಕ, ಆಮೇಲೆ ಭಸ್ಮೋದಕ, ತೈಲ, ಪಂಚಾಮೃತಾದಿ ಬೇರೆ ಬೇರೆ ದ್ರವ್ಯಗಳು 24 ದ್ರವ್ಯಗಳು ನಿಕ್ಷಿಪ್ತವಾಗಿರ್ತದೆ. ತೈಲಾಭಿಷೇಕಾಚ್ಚ ಕೃತಾಭಿಷೇಕಾತ್ ದೇವಿಯ ಸ್ವಧಾರಾಧಿಕ ತರ್ಪಣಾದ್ವ ಅನ್ನುವ ಪ್ರಮಾಣವನ್ನು ಅನುಸರಿಸಿಕೊಂಡು ಅದೆಲ್ಲ ಯಾಕೆ ದೇವರಿಗೆ ಅಭಿಷೇಕ ಮಾಡಬೇಕು ಅಂತ ನೀವು ಕೇಳಿದರೆ, ದೇವರಿಗೆ ಎಲ್ಲ ರೀತಿಯ ಅಭೀಷ್ಟಗಳನ್ನು ಅನುಗ್ರಹಿಸುವಂತಹ ಚೈತನ್ಯ ಆ ಬಿಂಬದಲ್ಲಿ ಸನ್ನಿಹಿತವಾಗಿರಬೇಕು. ಒಬ್ಬಾಕೆ ಸಂತತಿಗಾಗಿ ಪ್ರಾರ್ಥಿಸ್ತಾಳೆ, ಇನ್ನೊಬ್ಬಾಕೆ ತನ್ನ ಮಾಂಗಲ್ಯಕ್ಕಾಗಿ ದೇವರನ್ನು ಶರಣ ಹೊಂದುತ್ತಾಳೆ, ಮತ್ತೊಬ್ಬ ಪುರುಷ ತನ್ನ ವ್ಯವಹಾರದ ಅಭ್ಯುದಯಕ್ಕಾಗಿ ದೇವರನ್ನು ಆಶ್ರಯ ಮಾಡುತ್ತಾನೆ. ಎಲ್ಲ ರೀತಿಯ ಇಷ್ಟಾರ್ಥಗಳನ್ನು ಅನುಗ್ರಹಿಸುವ ದಿವ್ಯವಾದ ಚೈತನ್ಯ ಅಲ್ಲಿ ಸನ್ನಿಹಿತವಾಗಿರಬೇಕಿದ್ರೆ ದ್ರವ್ಯ ಇಷ್ಟಾಶ್ಚತಾ ಸರ್ವ ಸಂಗಚ್ಛಂತಾಂ ವಿಭೂತಯ, ದ್ರವ್ಯ ಇಷ್ಟರಾದಂತಹ ದೇವತೆಗಳನ್ನು ಆ ಕಲಶದಲ್ಲಿ ಆವಾಹಿಸಿ ದೇವರಿಗೆ ಅಭಿಷೇಕ ಮಾಡುವಾಗ ಆ ಶಕ್ತಿ ಅಲ್ಲಿ ಸಂಚಯಗೊಳ್ಳುತ್ತದೆ. ಎಳ್ಳೆಣ್ಣೆ ಕಲಶದಲ್ಲಿ ಒಂದು ದ್ರವ್ಯ. ಎಳ್ಳೆಣ್ಣೆಯನ್ನು ಸರಿಯಾದ ರೀತಿಯಲ್ಲಿ ಕಲಶದಲ್ಲಿ ಸಂಯೋಜಿಸಿ ದೇವರಿಗೆ ಅಭಿಷೇಕ ಮಾಡಿದಾಗ ಆ ಕಲಶದ ಅಭಿಷೇಕದಿಂದ ದೇವರಲ್ಲಿ ಮೃತ್ಯುವನ್ನು ಪರಿಹರಿಸುವಂತಹ ಚೈತನ್ಯ ಆ ಬಿಂಬದಲ್ಲಿ ಸನ್ನಿಹಿತವಾಗುತ್ತದೆ. ದಾರಿದ್ರ್ಯವನ್ನು ಪರಿಹರಿಸಿ ಸಂಪತ್ತನ್ನು ಅನುಗ್ರಹಿಸುವಂತಹ ಧಾರ್ಮಿಕವಾದಂತಹ ಚಿಂತನೆಯನ್ನು ನಮಗೆ ಅನುಗ್ರಹಿಸುವಂತಹ ಯೋಗ್ಯತೆ ನಾವು ತುಪ್ಪವನ್ನು ವಿಶೇಷವಾಗಿ ಅಭಿಮಂತ್ರಿಸಿದ ಕಲಶಾಭಿಷೇಕದಿಂದ ನಮಗೆ ಸಿದ್ಧಿಸ್ತದೆ. ಹೀಗೆ ಬೇರೆ ಬೇರೆ ದ್ರವ್ಯಗಳಿಂದ ಕಲಶಾಭಿಷೇಕವನ್ನು ದೇವರಿಗೆ ನಡೆಸಬೇಕು. ಬೇರೆ ಬೇರೆ ದ್ರವ್ಯಾತ್ಮಕವಾದಂತಹ ಕಲಶಗಳನ್ನು ನಿನ್ನೆಯ ದಿವಸ ಅಧಿವಾಸ ತಂತ್ರಿಗಳು ಮಾಡಿದ್ದಾರೆ. ಇವತ್ತು ಬ್ರಹ್ಮಕಲಶ ಮಾಡುವುದಾದರೆ ನಿನ್ನೆ ದಿವಸ ಯಾಕೆ ಅಧಿವಾಸ ಮಾಡಬೇಕು ಕೇಳಿದರೆ, ಅಲ್ಲಿ ಧಾತುಗಳು, ಮೂಲಗಳು, ಔಷಧಿಗಳು, ವನಸ್ಪತಿಗಳು, ಬೇರೆ ಬೇರೆ ಕಷಾಯೋದಕ ಇತ್ಯಾದಿ ಇದೆ. ಅದರ ಧಾನ್ಯಗಳು, ಅದರದ್ದೆಲ್ಲ ಸತ್ವವನ್ನು ನೀರಿಗೆ ಅದು ಬಿಟ್ಟುಕೊಡಬೇಕಾಗಿದ್ದರೆ ಕನಿಷ್ಠ 8 ಗಂಟೆಯ ಅವಧಿ ಬೇಕಾಗಿರುತ್ತದೆ. ಈ ರೀತಿಯಾಗಿ ಇವತ್ತಿನ ದಿವಸ ಬ್ರಹ್ಮಕಲಶಾಭಿಷೇಕ ಮಾಡಬೇಕಾಗಿದ್ದರೆ ಆ ದ್ರವ್ಯಗಳ ಸತ್ವ ಅದು ನೀರಿಗೆ ಬಿಟ್ಟುಕೊಡಬೇಕಾಗಿದ್ದರೆ ನಿನ್ನೆ ದಿವಸ ಕಲಶಾಧಿವಾಸ ಮಾಡಬೇಕು. ಅಧಿವಾಸ ಪ್ರಕ್ರಿಯೆಯಲ್ಲಿ 5, ಅದರ ಜೊತೆಗೆ 11 ಇತ್ಯಾದಿ ಅಧಿವಾಸ ಹೋಮಗಳನ್ನು ನಡೆಸಿ ಆ ಅಧಿವಾಸ ಹೋಮಗತವಾದ ಚೈತನ್ಯವನ್ನು ಕಲಶದಲ್ಲಿ ಏಕೀಕರಿಸಬೇಕು. ಇವತ್ತಿನ ದಿವಸ ಪ್ರಾತಃ ಕಾಲ ದೇವರಿಗೆ ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡಿ ದೇವರ ಕಲಶಾಭಿಷೇಕಕ್ಕೆ ದೇವರಲ್ಲಿ ಅನುಜ್ಞೆಯನ್ನು ಬೇಡಿಕೊಂಡು ಕಲಶಾಭಿಷೇಕಕ್ಕೆ ತೊಡಗಿದಾಗ 24 ಉಪಬ್ರಹ್ಮ ಖಂಡಗಳನ್ನು, ಅದರಲ್ಲಿ ಒಂದು ಖಂಡದಲ್ಲಿ 25 ಇರ್ತದೆ, 15 ಇರ್ತದೆ, 17 ಇರ್ತದೆ. ಹೀಗೆ ಬೇರೆ 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 ರೀತಿಯ ಸಂಖ್ಯಾತ್ಮಕವಾದಂತಹ ಕಲಶಗಳನ್ನು ದ್ರವ್ಯಾತ್ಮಕವಾಗಿ ದೇವರಿಗೆ ಅಭಿಷೇಕ ಮಾಡಬೇಕು. ಒಂದು ಖಂಡದ ಕಲಶಾಭಿಷೇಕವನ್ನು ಮಾಡಿ ಅದರ ಉಪಬ್ರಹ್ಮ ಕಲಶಾಭಿಷೇಕವನ್ನು ದ್ರವ್ಯಾತ್ಮಕವಾಗಿ ದೇವರಿಗೆ ಸಮರ್ಪಿಸಿದ ಮೇಲೆ ದೇವರಿಗೆ ಪ್ರಸನ್ನ ಪೂಜೆಯನ್ನು ಮಾಡಿ ಆಮೇಲೆ ದೇವರಿಗೆ ಅಂತರಾಸ್ನಾನವೆಂಬಂತಹ ಶಿವದೇವಸ್ಥಾನದಲ್ಲಿ ಶಿವದೇವರಿಗೆ ಶಿವಗಾಯತ್ರಿ ಮಂತ್ರದಿಂದ ಆ ಅಂತರಾಸ್ನಾನ ಅಂದರೆ ಶುದ್ಧ ಜಲದಿಂದ ಅಭಿಷೇಕ ಮಾಡಬೇಕು. ಅದು ಯಾಕೆ ಅಂತ ಕೇಳಿದರೆ, ನಾವು ಊಟ ಮಾಡ್ತೇವೆ, ಊಟ ಮಾಡುವಾಗ ಪರಮಾನ್ನದ ಸೌಟನ್ನು ಸಾರಿಗೆ ಹಾಕುವ ಹಾಗಿಲ್ಲ. ನಾವು ಊಟ ಮಾಡುವಾಗ ನಮ್ಮ ಸಾಂಬಾರಿನ ಯಾವ ಸೌಟಿದೆ ಅದು ಪರಮಾನ್ನಕ್ಕೆ ಬೀಳಕೂಡದು. ಈ ರೀತಿಯಾಗಿ ಆ ದ್ರವ್ಯಗಳು ಪ್ರತ್ಯೇಕವಾಗಿ ಅದು ದೇವರಿಗೆ ಸಮರ್ಪಿಸಲ್ಪಡಬೇಕು. ಈ ರೀತಿಯಾಗಿ ದೇವರಿಗೆ ಸಮರ್ಪಿಸಲ್ಪಡತಕ್ಕಂತಹ ಆ ದ್ರವ್ಯಗಳು ಒಂದರ ಜೊತೆಗೆ ಇನ್ನೊಂದು ಸಂಕರವಾಗಕೂಡದು. ಒಂದರ ಜೊತೆಗೆ ಇನ್ನೊಂದು ಸಂಕರವಾದರೆ ಯಾವ ರೀತಿ ನಮಗೆ ಆ ಬೇರೆ ಬೇರೆ ಪದಾರ್ಥಗಳು ರುಚಿಯಾಗುವುದಿಲ್ವೋ ಅದೇ ರೀತಿಯಾಗಿ ಬ್ರಹ್ಮಕಲಶಕ್ಕೂ ಅದೇ ನಿಯಮವಿದೆ. ಈ ರೀತಿಯಾಗಿ 24 ದ್ರವ್ಯಾತ್ಮಕ ಬೇರೆ ಬೇರೆ ಕಲಶಗಳನ್ನು ದೇವರಿಗೆ ಅಭಿಷೇಕ ಮಾಡಿ ಕೊನೆಗೆ ಬ್ರಹ್ಮಕಲಶಾಭಿಷೇಕವನ್ನು ಮಹಾವ್ಯೋಮವ್ಯಾಪಿ ಮಂತ್ರದಿಂದ ಶಿವನಿಗೆ ಸಮರ್ಪಿಸಬೇಕು. ಆ ಮಂತ್ರದ ಹೆಸರೇ ವ್ಯೋಮವ್ಯಾಪಿ ಮಹಾಮಂತ್ರ ಅಂತ. ಪೃಥಿವಿ, ಅಪ್ಪು, ತೇಜೋ, ವಾಯು, ಆಕಾಶಗಳೆಂಬ ಪಂಚಭೂತಗಳಲ್ಲಿ ಶಿವದೇವರು ಸನ್ನಿಹಿತನಾಗಿರ್ತಾನೆ. ಪೃಥಿವಿಗಿಂತ ಹೆಚ್ಚು ಅಪಭೂತ ಅಂದರೆ ನೀರು, ನೀರಿಗಿಂತ ಹೆಚ್ಚು ವಾಯು, ತೇಜೋಭೂತ,
ಆಮೇಲೆ ವಾಯುಭೂತ, ಆಮೇಲೆ ಅತ್ಯಂತ ವಿಶಾಲವಾದದ್ದು ಆಕಾಶ ಅನ್ನುವಂತಹ ಭೂತ ವಿಶೇಷ. ವಿಚಾರವನ್ನ ತಿಳಿಸಿಕೊಂಡಂತಹ ವೇದಮೂರ್ತಿ ಶ್ರೀ ಪಂಜ ಭಾಸ್ಕರ್ ಭಟ್ ಧಾರ್ಮಿಕ ವಿದ್ವಾಂಸರಿಗೆ ನನ್ನ ವಂದನೆಗಳು. ವೇದಿಕೆಯಲ್ಲಿ ನಾಗಪಾತ್ರಿ ವೇದಮೂರ್ತಿ ಸಕ್ರಿ ಗೋಪಾಲಕೃಷ್ಣ ಸ್ವಾಮಿಗಳು ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ಗೌರವವನ್ನು ಕಡಂಬಡಿ ಮಹಾಬಲ್ ಪೂಜಾರಿ ಅವರು ಮಾಡಬೇಕಾಗಿ ತ್ರಿವಿಧ ದಾಸೋಹದ ಮೂಲಕವಾಗಿ ಧರ್ಮಸ್ಥಳವೆಂಬ ಆ ಪುಣ್ಯ ಭೂಮಿಯನ್ನ ಇಡೀ ಪ್ರಪಂಚದಲ್ಲಿ ವಿಶ್ವ ಪ್ರಸಿದ್ಧಿಯಾಗಿಸಿದಂತಹ ಮಾತನಾಡುವ ಮಂಜುನಾಥನೆಂದೇ ಖ್ಯಾತರಾದ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಇವರಿಗೆ ನಮ್ಮ ಈ ಕ್ಷೇತ್ರದ ಗೌರವವನ್ನು ಇದೀಗ ನೀಡಲಾಗಿದೆ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಅಲ್ಲಿ ದೇವಸ್ಥಾನದ ದರ್ಶನಕ್ಕಾಗಿ ಇಲ್ಲಿ ಎಷ್ಟು ಜನ ಇದ್ದಾರೋ ಅದಕ್ಕಿಂತ ಇಮ್ಮಡಿಯಾಗಿ ಜನ ದೇವರ ಸೇವೆಗಾಗಿ ಸಾಲಿನಲ್ಲಿ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಶಿಸ್ತುಬದ್ಧವಾಗಿ ದರ್ಶನ ಮಾಡ್ತಾ ಇದ್ದಾರೆ. ಇದು ನಮ್ಮ ಜಿಲ್ಲೆಯ ಒಂದು ವಿಶೇಷತೆ. ಏನಂದರೆ ಇಲ್ಲಿ ನೂಕು ನುಗ್ಗಲು, ಇಲ್ಲಿ ಕೂಡ ನೂಕು ನುಗ್ಗಲು ಶಿಸ್ತು ಇಲ್ಲ. ದೇವಸ್ಥಾನ ಅಂತಂದರೆ ಸಾಕ್ಷಾತ್ ದೇವರು ಇದ್ದಾರೆ ಅಂತ ಹೇಳಿಯೇ ನಾವು ದೇವರನ್ನು ಪೂಜೆ ಮಾಡ್ತೇವೆ ಮತ್ತು ನಂಬ್ತೇವೆ. ಹಾಗಾಗಿ ದೇವರ ಅಸ್ತಿತ್ವದ ಮೇಲೆ ನಂಬಿಕೆ ಇಡೋದು ಅಂತಂದರೆ ಕೇವಲ ಮನೆಯಲ್ಲಿ ಪೂಜೆ ಮಾಡೋದು ಅಥವಾ ಹರಕೆ ಹೇಳಿಕೊಳ್ಳೋದು, ಪ್ರಾರ್ಥನೆ ಮಾಡಿಕೊಳ್ಳೋದು ಇಷ್ಟೇ ಅಲ್ಲ. ಬದಲಾಗಿ ಈ ವಠಾರಕ್ಕೆ ಬರುವಾಗಲೇ ನಾವು ದೇವ ಸಾನ್ನಿಧ್ಯಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಭಗವಂತನ ಸಾನ್ನಿಧ್ಯ ಇದೆ, ಭಗವಂತನ ಉಪಸ್ಥಿತಿ ಇದೆ. ಹಾಗೆ ಆ ದರ್ಶನಕ್ಕೆ ಹೋಗುವಾಗ ಆ ಭಕ್ತಿಯಿಂದ ನಾವು ಹೋಗ್ತೇವೆ ಅನ್ನುವಂಥ ಭಾವನೆಯಿಂದಲೇ ಬರ್ತಾರೆ. ನಾವು ಧರ್ಮಸ್ಥಳದಲ್ಲಿ ಇದನ್ನು ಪ್ರತಿನಿತ್ಯ ಕೂಡ ನಾನು ನೋಡ್ತೇನೆ. ಭಕ್ತರು ತಮ್ಮ ಭಕ್ತಿಯ ಪ್ರದರ್ಶನವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಅವರ ಮಟ್ಟಕ್ಕೆ ಸರಿಯಾಗಿ ಮಾಡ್ತಾರೆ ಅಥವಾ ಜ್ಞಾನದ ಮಟ್ಟಕ್ಕೆ ಸರಿಯಾಗಿ ಮಾಡ್ತಾರೆ. ನಮ್ಮ ಹಳ್ಳಿಯಿಂದ ಬಂದ ಅನೇಕ ಜನ ಇದ್ದಾರೆ. ನಮ್ಮ ಕುಂದಾಪುರ, ಬೈಂದೂರು, ಭಟ್ಕಳ ಈ ಬದಿಯಿಂದ ಬರುವಂಥ ಅನೇಕ ಮಂದಿ ದೇವಸ್ಥಾನದಲ್ಲಿ ದೇವರ ಮುಂದೆ ನಿಂತುಕೊಂಡು ಮಾತಾಡ್ತಾ ಇರ್ತಾರೆ. ಹೇ ಒಡೆಯ, ನನಗೆ ಹಿಂಗೆ ಕಷ್ಟ ಬಂತು, ಸರಿ ಮಾಡು. ಹೇ ಒಡೆಯ, ನನ್ನ ಪಕ್ಕದ ಮನೆಯವರು ನನ್ನ ಆಸ್ತಿ ಒಳಗೆ ಹಾಕ್ತಾ ಇದ್ದಾನೆ, ಅವನಿಗೆ ಶಿಕ್ಷೆ ಕೊಡು. ಹೇ ಒಡೆಯ, ನನ್ನ ಮಗಳಿಗೆ ಮದುವೆ ಆಗಲಿಲ್ಲ, ಮದುವೆ ಮಾಡಿಕೊಡು ಅಂತ. ಈ ಬೇರೆ ರಾಜ್ಯದ ಊರಿಂದ ಬಂದವರು ಅವ್ರು ನೋಡ್ತಾರೆ, ಹುಚ್ಚ ಇವನಿಗೆ ಏನು ಕೈ ಹಿಡ್ಕೊಂಡು ದೇವರಿಗೆ ಕೈ ತೋರಿಸಿ ಹೇಳ್ತಾನೆ ಅಂತ. ಅವನಿಗೆ ಯಾರ ಅಲ್ಲಿ ಪ್ರಜ್ಞೆ ಇರೋದಿಲ್ಲ. ನನ್ನ ಒಟ್ಟಿಗೆ ಯಾರಿದ್ದಾರೆ, ನನ್ನ ಮುಂದೆ ಯಾರಿದ್ದಾರೆ, ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ, ಅವನಿಗೆ ಆ ಪ್ರಜ್ಞೆ ಇಲ್ಲ.
ಅವನು ನೇರವಾಗಿ ದೇವರನ್ನು ಗುರುತಿಸಿಕೊಂಡು ಮಾತಾಡ್ತಾ ಇರ್ತಾನೆ. ಇದು ವಿಶೇಷವಾಗಿ ಮುಗ್ಧ ಜನ ಭಗವಂತನನ್ನು ಸ್ಪರ್ಶಿಸುವಂಥ ರೀತಿ. ನೀವೆಲ್ಲ ಬೇಡರ ಕಣ್ಣಪ್ಪನ ಕತೆ ಕೇಳಿದ್ದೀರಿ. ಅವನು ಬೇಡರ ಕಣ್ಣಪ್ಪ ದೇವರನ್ನು ಒಲಿಸ್ಕೊಳ್ಬೇಕಾದ್ರೆ ಹಠ ಹಿಡಿದು ಕಡೆಗೆ ತನ್ನ ಕಣ್ಣನ್ನೇ ಕಿತ್ಕೊಳ್ತಾನೆ. ಅವನು ಕಣ್ಣನ್ನು ಕೀಳ್ಕೊಳ್ಬೇಕಾದ್ರೆ, ಕಣ್ಣನ್ನು ದೇವರಿಗೆ ಹಿಡ್ಕೊಳ್ಬೇಕಾದ್ರೆ ಹೇಗೆ ಗುರ್ತಂದು ಒಂದು ಕಾಲಿಂದ ಈಶ್ವರನ ಮೂರನೇ ಕಣ್ಣನ್ನು ಕಾಲಿಂದ ಒತ್ತಿ ಹಿಡಿದು ಕಣ್ಣು ಕೀಳ್ತಾರೆ. ಮುಗ್ಧ ಭಕ್ತಿ ಅಂತಂದರೆ ಇದು. ಇದಕ್ಕೆ ಭಾರತ ದೇಶದಲ್ಲಿ ಅನೇಕ ಇಂಥ ಕಥೆಗಳನ್ನು ನಾವು ಕೇಳ್ತೇವೆ. ಯಾಕೆಂದರೆ ಈ ದೇವರು ಮತ್ತು ಮನುಷ್ಯರ ನಡುವೆ ಇರುವಂಥ ಒಂದು ಸಂಬಂಧ ಏನಿದೆ ಇದು ಬಹಳ ವಿಶೇಷವಾದದ್ದು. ಒಬ್ಬರಿಗಾದ ಫಲ ಇನ್ನೊಬ್ಬರಿಗೆ ಯಾಕೆ ಆಗೋದಿಲ್ಲ ಅಂತ ಯಾರೋ ಟಿ ವಿಯಲ್ಲಿ ಬರೆದುತ್ತೆ. ಈಗ ಟಿ ವಿಯ ಕಥೆ ಏನಾಗಿದೆ ಅಂತಂದರೆ, ಟಿ ವಿ ಒಂದು ಚಾನಲ್ನಲ್ಲಿ ಇಂತಹ ಒಂದು ದೇವಸ್ಥಾನದಲ್ಲಿ ಕೈ ಮುಗಿದು ಹೀಗೆ ಆಗುತ್ತೆ ಅಂದ್ಬಿಟ್ರೆ ಮುಗಿತು, ಎಲ್ಲರೂ ನಕ್ಷತ್ರ ಹೋಗ್ಕೊಡ್ತಾರೆ. ಅಥವಾ ಎಲ್ಲಿ ಹೋಗಿ ಏನೋ ಕೇಳಿದ ಕೂಡಲೇ ಆಗುತ್ತೆ, ಎಲ್ಲರೂ ಓಡ್ತಾರಲ್ಲಿ. ಅವರು ಹೋಗಿದ್ದು ಯಾಕೆ ಅಂತಂದರೆ ಪ್ರಾರ್ಥನೆಗಲ್ಲ, ಅಲ್ಲಿ ಹೋದರೆ ಆಗುತ್ತಂತೆ ಅನ್ನೋ ಒಂದು ಕಿವಿಯ ಭಾವನೆ. ಭಕ್ತಿ ಇಲ್ಲ, ಅಲ್ಲಿ ಭಾವನೆ ಇಲ್ಲ, ಬಂಧ ಸಂಬಂಧ ಬೆಳೆಯುವುದಿಲ್ಲ. ನಾನೊಂದು ಬಾರಿ ತಿರುವನಂತಪುರಿಗೆ ಹೋಗಿದ್ದೆ, ತಿರುವನಂತಪುರಿಗೆ. ಅಲ್ಲಿ ಹೋದಾಗ ದೇವರ ಪ್ರದಕ್ಷಿಣೆ ಬರಬೇಕಾದ್ರೆ ಬದಿಯಲ್ಲಿ ಕೋಣೆ ಇದೆ. ಆ ಕೋಣೆಗೆ ಬಾಗಿಲು ಹಾಕಿ ಬೀಗ ಹಾಕಿದ್ದಾರೆ. ಎಲ್ಲರೂ ಅಲ್ಲಿ ಹೋಗಿ ಕೈ ಮುಗಿದು ಹೋಗ್ತಾ ಇದ್ದಾರೆ. ನನಗೆ ಭಾಳ ಆಶ್ಚರ್ಯ ಆಯಿತು. ನಾನು ಅಲ್ಲಿ ನನ್ನ ಪರಿಚಯದವರೊಬ್ಬರು ಇದ್ದರು, ವಕೀಲರಿದ್ದರು ಮತ್ತು ಅವರ ಆಡಳಿತ ಕಮಿಟಿಯಲ್ಲಿದ್ದರು. ಅವ್ರ ಹತ್ರ ಕೇಳಿದೆ, ಈ ಜನ ಯಾಕೆ ಇಲ್ಲಿ ಕೋಣೆಗೆ ಕೈ ಮುಗಿದು ಹೋಗ್ತಾರೆ, ಏನಿದೆ ಅಲ್ಲಿ ಅಂತಂದು. ಅದಕ್ಕೆ ಅವರು ಹೇಳಿದರು, ಟಿ ವಿಯಲ್ಲಿ ಬಂದಿದೆ, ಅನಂತ ಪದ್ಮನಾಭನಿಗೆ ಸಿಕ್ಕಾಪಟ್ಟೆ ಚಿನ್ನಾಭರಣ ಇದೆ, ಆಭರಣ ಇದೆ, ಅದೆಲ್ಲ ಕೋಣೆಯಲ್ಲಿ ಹಾಕಿ ಬೀಗ ಹಾಕಿದ್ದಾರೆ. ಅದಕ್ಕೆ ಕೋಣೆಗೆ ನಮಸ್ಕಾರ ಮಾಡಿ ಹೋಗುದು, ಕೋಣೆಗೆ ನಮಸ್ಕಾರ ಮಾಡಿ ಹೋಗುದು. ಆಮೇಲೆ ನಾನು ಹೇಳಿದೆ, ಹೌದಾ? ಏನು ಹೌದು ಸ್ವಾಮಿ, ನೋಡಿ ಈಗ ದೇವಸ್ಥಾನದ ಎದುರು ಒಂದು 400 ಜನ ಇದ್ದಾರೆ. ಈ ಕೋಣೆಯ ಬಗ್ಗೆ ಟಿ ವಿಯಲ್ಲಿ ಪ್ರಚಾರ ಬರೋವರೆಗೆ 25 ಜನ ಬರ್ತಿರ್ಲಿಲ್ಲ ಇಲ್ಲಿ. ನೋಡಿ ಇವತ್ತು 400 ಜನ ಬಂದಿದ್ದಾರೆ. ಯಾಕೆ? ದೇವರು ನೋಡ್ಲಿಕ್ಕಲ್ಲ, ಕೋಣೆಗೆ ನಮಸ್ಕಾರ ಮಾಡಲಿಕ್ಕೆ. ಇಂತಹ ಭಾವನೆಗಳು ಬಂದಾಗ ಅವರ ಪರಿಣಾಮ ಏನಾಗಬೇಕು, ಅವರ ಮತ್ತು ಭಗವಂತನ ಸಂಬಂಧ ಹೇಗೆ ಬೆಳೀಬೇಕು, ಇದು ಭಾಳ ವಿಶೇಷ. ಕೇರಳದಲ್ಲಿ ಮತ್ತು ನಮ್ಮ ನಾಡಿನಲ್ಲಿ, ನಮ್ಮ ಈ ಭಾಗದಲ್ಲಿ ನಾವು ದೇವರನ್ನು ಸಾಕ್ಷಾತ್ ನಮ್ಮ ಮುಂದೆ ಇದ್ದಾರೆ ಅಂತಲೇ ನಾವು ಒಪ್ಪುವರು. ನಾವು ದೇವರು ಮೂರ್ತಿಯಾಗಿದ್ದಾನೆ, ಕಲ್ಲಾಗಿದ್ದಾನೆ, ಯಾವ ರೂಪದಲ್ಲಿದ್ದಾನೆ ಹೇಗೆ ಅಂತ ನಾವು ತಿಳಿಯೋದಿಲ್ಲ. ಬದಲಾಗಿ ನಮ್ಮ ವಿಶ್ವಾಸ ಅಂತ ನಮ್ಮ ಎದುರಿಗೆ ದೇವರಿದ್ದಾರೆ. ಈಗ ಕಟೀಲಿಗೆ ಹೋದರೆ ಕಟೀಲು ದುರ್ಗಾ ಪರಮೇಶ್ವರಿ ಮೊನ್ನೆ ಲಕ್ಷಾಂತರ ಮಂದಿ ದರ್ಶನ ಮಾಡುವಾಗಲೂ ದೇವಿಯ ದರ್ಶನವನ್ನು ಮಾಡೋದ್ರಿಂದ ಖುದ್ದು ನಮ್ಮ ಎದುರೇ ಅವಳು ನಿಂತಿದ್ದಾಳೆ ಅನ್ನೋ ಭಾವನೆ. ನಮ್ಮ ಹಳ್ಳಿಗಳಲ್ಲಿ ಒಂದು ಮಾತಿದೆ, ಏನು ಅಂತಂದರೆ, ಮಾತು ಬಿಡ ಮಂಜುನಾಥ ಅಂತ. ಧರ್ಮಸ್ಥಳದ ದೇವರಿಗೆ ಮಾತು ಬಿಡ ಮಂಜುನಾಥ ಅನ್ನುವಂಥ ಒಂದು ಮಾತಿದೆ. ಏನಾದರೂ ಹೇಳಿದರೆ ಹೇಳಿದ ಹಾಗೆ ನಡೀಬೇಕು, ಇಲ್ಲದಿದ್ದರೆ ದೇವರು ಅದನ್ನು ಸಹಿಸೋದಿಲ್ಲ ಅಂತ. ಹಾಗಾಗಿ ಎಷ್ಟೋ ಸಲ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆದರೆ, ತಂದೆ ಮಕ್ಕಳಲ್ಲಿ ಜಗಳ ಆದರೆ, ವ್ಯವಹಾರದಲ್ಲಿ ಏನಾದರೂ ವ್ಯತ್ಯಾಸ ಆದರೆ, ನೀವು ತುಂಬ ಅನ್ಯಾಯ ಮಾಡ್ತಿದ್ದೀವಿ, ದೇವರು ನೋಡ್ಕೊಳ್ಳಿ ಅಂತ. ಆಮೇಲೆ ಇಲ್ಲಿ ಆ ಕುಂದಾಪುರ ಕಡೆಯಲ್ಲಾದರೆ, ನೀನು ಭಾಳ ನನಗೆ ಮೋಸ, ದೇವ್ರ ಕಾಂಬ ಅಂತ, ದೇವ್ರು ನೋಡ್ಕೊಳ್ಳಿ ಅಂತ. ದೊಡ್ಡ ಮಾತು. ಅವರು ಹೇಳ್ತಾರೆ, ನೀನು ನನಗೆರಡು ಹೊಡಿಬೋದಿತ್ತು, ನನಗೆರಡು ಬಡಿಬೋದಿತ್ತು, ನನಗೆ ನಾನು ಕೆಟ್ಟ ಶಬ್ದ, ಆದರೆ ದೇವರು ಎಷ್ಟು ಆಗ್ತಿದ್ದಿ ಅಂತ. ಅಂದರೆ ಸಾಕ್ಷಾತ್ ದೇವರ ಹೆಸರನ್ನು ತೆಗೆದ ಕೂಡಲೇ ಅವನಿಗೆ ಅಲ್ಲಿ ಅನ್ಯಾಯಕ್ಕಿಂತ ತಡೆಯಾಯಿತು, ಅವನಿಗೆ ಅಲ್ಲಿ ಆಗುವಂಥ ಅಪಚಾರಕ್ಕೆ ತಡೆಯಾಯಿತು. ಅದರ ಜೊತೆಗೆ ಈ ಇಬ್ಬರ ಮಧ್ಯೆ ದೇವರು ಬಂದು ನಿಂತಾಯಿತು. ಭಾಳ ಜನಕ್ಕೆ ಇದು ಆಶ್ಚರ್ಯ ಆಗುತ್ತೆ, ಏನು ದೇವರು ನೋಡ್ಕೊಳ್ಳಿ ಇಂಥ ತಕ್ಷಣ ಏನಾಗುತ್ತೆ, ಏನು ಆಗೋದಿಲ್ಲ. ಆದರೆ ಅವರ ಮನಸ್ಸಿನಂಥ ಅಂತಃಶಕ್ತಿ, ಅವರ ಮನೆಯಲ್ಲಿರ್ತಕ್ಕ ಭಕ್ತಿ ಹೃದಯದಲ್ಲಿರ್ತಕ್ಕಂಥ ಅಂತರಾತ್ಮನಿಗೆ ಏನು ಹೇಳ್ತಾ ಇದ್ದಾರೆ, ನೋಡು ನೀನು ತಪ್ಪು ಮಾಡ್ತಾ ಇದ್ದಿ, ನೀನು ಅನ್ಯಾಯ ಮಾಡ್ತಾ ಇದ್ದಿ, ಅಧರ್ಮ ಮಾಡ್ತಾ ಇದ್ದಿ, ಅನೀತಿ ಮಾಡ್ತಾ ಇದ್ದಿ, ಅವನಿಗೆ ನೋವು ಮಾಡ್ತಾ ಇದ್ದಿ ಎದುರಿಗೆ. ಹಾಗಾಗಿ ಎಚ್ಚೆತ್ತುಕೋ, ಇದು ಈ ಅನ್ಯಾಯ ಏನಾದರೂ ನಿನ್ನ ಇನ್ನೂ ಮುಂದುವರೆದರೆ ನಿನಗೆ ಶಿಕ್ಷೆ ಸಿಗುತ್ತೆ ಅಂತ. ಹಾಗಾಗಿ ಎಷ್ಟೋ ಸಮಸ್ಯೆಗಳು ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕಚೇರಿ ಇಲ್ಲದೆ ನಿಂತು ಹೋಗೋದಿದೆ. ಕಾಗದ ಬರೆಯೋರು ಬರೀತಾರೆ ದೇವರಿಗೆ, ದೇವರೇ ನನಗೆ ಇಂಥದ್ದು ಆಗಬೇಕು ಅಂತ. ನಾವು ಕ್ಷೇತ್ರದಲ್ಲಿ ನೋಡ್ತಾ ಇರ್ತೇನೆ ಕಾಗದಗಳು, ಅದರಲ್ಲಿ ದೇವರಿಗೆ ಸಂಬೋಧನೆ. ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಾನಕ್ಕೆ ನನಗೆ ಸೊಸೆ ತುಂಬ ತೊಂದರೆ ಕೊಡ್ತಾ ಇದ್ದಾಳೆ,
ಅಡುಗೆ ಸರಿ ಮಾಡೋದಿಲ್ಲ, ಊಟ ಸರಿ ಹಾಕೋದಿಲ್ಲ, ಕೆಟ್ಟ ಮಾತು ಬೈತಾಳೆ, ತಾಯಿ ಮನೆಗೆ ಹೋದರೆ ಹಿಂದೆ ಬರೋದಿಲ್ಲ, ಅವನು ನನ್ನ ಮಗನಿಗೂ ಸುಖ ಇಲ್ಲ, ಹೀಗೆಲ್ಲ ಕಾಗದ ಬರೆದು ಪೋಸ್ಟ್ ಹಾಕ್ಬೋದು. ಅವರ ನಂಬಿಕೆ ಏನು ಅಂತಂದರೆ ದೇವರಿಗೆ ಬರ್ತದ್ದು ಕಾಗದ ಅಂತ. ಇಲ್ಲಿ ಓದುವ ಯಾರೊಬ್ಬ ಕ್ಲಾರ್ಕ್ ಓದ್ತಾನೆ, ಅವನು ಏನು ಬರೆಯೋದು ಕೇಳ್ತಾನೆ ನನಗೆ, ಏನು ಉತ್ತರ ಬರೀಬೇಕು ಇದಕ್ಕೆ, ಏನು ಉತ್ತರ ಬರೆಯೋದು? ಪ್ರಾರ್ಥಿಸ್ಕೊಳ್ಳಿ ಒಳ್ಳೆಯದಾಗಲಿ, ಅದಕ್ಕೆ ನಮ್ಮದು ಮಾಮೂಲಿ ಶಬ್ದ, ಪ್ರಾರ್ಥಿಸ್ಕೊಳ್ಳಿ ನಿಮ್ಗೆ ಒಳ್ಳೆಯದಾಗಲಿ, ಅದಕ್ಕಿಂತ ಏನು ಬರಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೇನು ತಾತ್ವಿಕವಾಗಿ ದೊಡ್ಡ ಪುರಾಣದ ಪತ್ರ ಬರಲಿಕ್ಕೆ ಸಾಧ್ಯ. ಆದರೆ ಕಾಗದ ಬರೆಯೋರ ಭಾವನೆ ಸಾಕ್ಷಾತ್ ಭಗವಂತನಿಗೆ, ದೇವರಿಗೆ ನಾವು ಬರೀತಾ ಇದ್ದೇವೆ, ನಮಗೆ ಅದರಿಂದ ಫಲ ಸಿಗುತ್ತೆ ಅಂತ. ಫಲ ಸಿಗುತ್ತೆ. ಹಾಗಾಗಿ ಇಂತಹ ಸಂಬಂಧಗಳು, ಭಗವಂತನ ಸಾಕ್ಷಾತ್ಕರಿಸಿಕೊಳ್ಳುವಂಥ ಸಂದರ್ಭಗಳು ಬೆಳಿಬೇಕು. ಇವತ್ತು ಅನೇಕ ಪೂಜೆಗಳು, ಬ್ರಹ್ಮಕಲಶ ಪ್ರತಿಷ್ಠೆ ಇವೆಲ್ಲ ಆಗುವ ಹಿಂದಿನ ಉದ್ದೇಶ ಏನು ಅಂತಂದರೆ, ಆದಷ್ಟು ಭಗವಂತನನ್ನು ನಮ್ಮ ಸಮೀಪಕ್ಕೆ ನಾವು ಕರೆದುಕೊಳ್ಳುವ ಅಂತ. ಅದಿದ್ದರೆ ನಮ್ಮಲ್ಲೆಲ್ಲ ತಪ್ಪುಗಳು, ಅನ್ಯಾಯಗಳು, ಅನೀತಿಗಳು ಕಮ್ಮಿ ಆಗುತ್ತೆ. ಎಲ್ಲಿ ಒಬ್ಬ ಮುಗ್ಧ ಭಕ್ತಿ, ಒಬ್ಬ ಹಳ್ಳಿಯವರ ಭಕ್ತಿ, ಅವನು ಅಜ್ಞಾನಿಯಾಗಿರ್ಬೋದು, ಅವನಿಗೆ ಭಾಳ ದೊಡ್ಡ ಸಂಸ್ಕೃತ ಭಾಷೆ ಗೊತ್ತಿರಲಿಕ್ಕಿಲ್ಲ, ವೇದ ಪುರಾಣಗಳು ಓದಿರಲಿಕ್ಕಿಲ್ಲ, ಆದರೆ ತಾನು ಮಾಡೋ ವ್ಯವಹಾರದಲ್ಲಿ ಧರ್ಮ ಅಧರ್ಮದ ವಿವೇಚನೆ ಅವನಿಗೆ ಇರುತ್ತೆ. ಹಾಗೆ ಎಲ್ಲರಲ್ಲಿ ಅದು ಬರಬೇಕು, ಧರ್ಮ ಅಧರ್ಮದ ವಿವೇಚನೆ ಬರಬೇಕು. ನಮ್ಮಿಂದ ತಪ್ಪುಗಳು ಕಡಿಮೆ ಆಗ್ತಾ ಬರಬೇಕು, ನಮ್ಮಲ್ಲಿ ಅಧರ್ಮದ ವ್ಯವಹಾರಗಳು ಕಡಿಮೆ ಆಗ್ತಾ ಹೋಗಬೇಕು. ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ದೇಶಕ್ಕಿದೆ, ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ. ನಾವು ಹೇಳ್ತೇವೆ ಸಂವಿಧಾನ ಪ್ರಕಾರ ಎಲ್ಲರೂ ಸಮಾನರು, ಇಲ್ಲಿರೋ ಎಲ್ಲರೂ ಕೂಡ ಪ್ರಜೆಗಳು, ಭಾರತದ ಪ್ರಜೆಗಳು. ನೀವು ಯಾವ ಜಾತಿ, ಯಾವ ಮತ, ಯಾವ ಸಂಪ್ರದಾಯ, ಮನೆಯಲ್ಲಿ ಏನು ಊಟ ಮಾಡ್ತೀರಿ, ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಇದು ಯಾವುದೂ ಕೂಡ ಇಲ್ಲ. ಸಂವಿಧಾನ ಪ್ರಕಾರ ಎಲ್ಲ ಪ್ರಜೆಗಳು ಒಂದೇ, ಎಲ್ಲ ಪ್ರಜೆಗಳಿಗೂ ಸಮಾನವಾದ ಹಕ್ಕುಗಳಿದೆ. ನೀವು ಸರ್ಕಾರಕ್ಕೆ, ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಕೇಳ್ಬೋದು, ನನ್ನ ಹಕ್ಕು ಹೀಗೆ, ನನ್ನ ಹಕ್ಕು ಯಾಕೆ ನನ್ನಿಂದ ವಂಚನೆ ಆಯಿತು, ನನ್ನನ್ನು ಯಾಕೆ ನನಗೆ ಈ ಹಕ್ಕನ್ನು ನೀವು ಕೊಡಲಿ ಅಂತ ಕೇಳ್ಬೋದು. ಆದರೆ ಹಕ್ಕುಗಳನ್ನು ಕೇಳುವವರಿಗೆ ಇನ್ನೊಂದು ಎಚ್ಚರಿಕೆಯ ಮಾತು ಹೇಳಲೇಬೇಕಾಗಿದೆ, ಕರ್ತವ್ಯವೂ ಇದೆ ಅಂತ. ಹಕ್ಕು ಒಬ್ಬ ಪ್ರಜೆಯಾಗಿ ಒಬ್ಬ ವ್ಯಕ್ತಿಗೆ ಎಷ್ಟಿದೆಯೋ ಅಷ್ಟೇ ಕರ್ತವ್ಯವೂ ಕೂಡ ಒಬ್ಬ ಪ್ರಜೆಯಾಗಿ ರಾಷ್ಟ್ರಕ್ಕೆ ಸಲ್ಲಿಸ್ತಕ್ಕಂಥ, ಸಮಾಜಕ್ಕೆ ಸಲ್ಲಿಸ್ತಕ್ಕಂಥ, ಇತರರಿಗೆ ಗೌರವ ಕೊಡತಕ್ಕಂಥ, ಮಾನ ಸನ್ಮಾನ ಮಾಡತಕ್ಕಂಥ ಕರ್ತವ್ಯವೂ ಇದೆ. ಧರ್ಮವೂ ಅಷ್ಟೇ, ಸಂವಿಧಾನ ಅದೊಂದು ಸಂವಿಧಾನ. ಈ ಸಂವಿಧಾನದಲ್ಲಿ ನಮಗೆಲ್ಲರಿಗೂ ಕೂಡ ಸಮಾನವಾದ ಅವಕಾಶಗಳಿದೆ. ನಮ್ಮ ವೈಯಕ್ತಿಕ ವಿಚಾರಗಳು ಬೇರಬಹುದು, ಆದರೆ ಸಮಾನವಾದ ಅವಕಾಶಗಳು ನಮಗಿದೆ. ಅದರ ಜೊತೆಗೆ ಕರ್ತವ್ಯಗಳು ಇದೆ. ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರ್ದು, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು, ಇನ್ನೊಬ್ಬರಿಗೆ ಯಾವುದರಿಂದ ನೋವು ಉಂಟು ಮಾಡಬಾರ್ದು. ಇದು ನಮ್ಮ ಕರ್ತವ್ಯ. ನನಗೆ ಏನು ಬಯಸಬೇಕು ಅದನ್ನು ನಾನು ಇನ್ನೊಬ್ಬರಿಗೆ ಬಯಸಬೇಕು. ಪರಸ್ಪರೋಪಕೃಹೋ ಜೀವನ ಅಂತ ಒಂದು ಮಾತಿದೆ. ನಾವು ಏನು ಇತರರಿಂದ ಬಯಸ್ತೇವೆ ಅದನ್ನು ನಾವು ಇತರರಿಗೆ ಕೊಡಬೇಕು. ನಾವು ಇಷ್ಟಪಡದೇ ಇರೋದನ್ನು ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು. ಇದರಿಂದ ಎಷ್ಟೋ ಸಮಾಜ ಹಿತಗಳು. ಇವತ್ತು ನಮ್ಮ ಗ್ರಾಮೀಣ ಅಭಿವೃದ್ಧಿಯ ಮಹಿಳೆಯರಲ್ಲಿ ಇಲ್ಲಿ ಬಂದರು. ಇವರು ಯಾವ ಜಾತಿಯವರು ನಮ್ಗೆ ಗೊತ್ತಿಲ್ಲ, ಆದರೆ ಒಂದೇ ಸೂತ್ರ ಅವರಿಗೆ ಏನು ಅಂತಂದರೆ, ಒಂದು ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಅಲ್ಲಿ ಕೂತವರು ಕೆಳಗೆ ಕೂತು ಮೇಲೆ ಯಾರೇ ಕೂಗಲಿ ಅವರಿಗೆ ಭೇದ ಇಲ್ಲ. ಎಷ್ಟೋ ಬಾರಿ ಈ ರೀತಿಯ ಸಮಾನತೆಯನ್ನು ತರುವುದು ನಮ್ಮ ಕ್ಷೇತ್ರಗಳ ಕೆಲಸ. ಕ್ಷೇತ್ರಗಳಲ್ಲಿ ಸಮಾನತೆ ಬರಬೇಕು, ವ್ಯತ್ಯಾಸಗಳು ಬರಬಾರ್ದು, ಎಲ್ಲರಿಗೂ ಸಮಾನತೆ ಬರಬೇಕು, ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತ ಇರಬೇಕು. ಇಲ್ಲಿ ಕುಂದಾಪುರದಿಂದ ಸ್ವಲ್ಪ ಆ ಕಡೆ ಅಮೃತೇಶ್ವರಿ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ದೇವಿಯ ಹೆಸರು ಹಲವು ಮಕ್ಕಳ ತಾಯಿ. ನೀವು ಒಂದೇ ತಾಯಿಯ ಮಕ್ಕಳು ಶಬ್ದ ಬಹಳ ಕೇಳಿದ್ದೀರಿ, ಅನೇಕ ಸಲ ಬಳಸ್ತೀರಿ. ನಾವೆಲ್ಲ ಒಂದೇ ತಾಯಿ ಮಕ್ಕಳು, ಆದರೆ ಹಲವು ಮಕ್ಕಳ ತಾಯಿ ಇದು ರಿವರ್ಸ್. ಈ ದೇಶದ ಭಾರತ ಮಾತೆ ಯಾರು ಅಂತಂದರೆ 130 ಕೋಟಿ ಜನರ, ಕೋಟ್ಯಾಂತರ 300 ಕೋಟಿ ಜನರ ತಾಯಿಯವರು ಅಂತ ಹೇಳಬೇಕಂದ್ರೆ, ನಾವು ಒಂದೇ ತಾಯಿಯ ಮಕ್ಕಳು, ಭಾರತಾಂಬೆಯ ಮಕ್ಕಳು. ಆದರೆ ತಾಯಿಯನ್ನು ರಿವರ್ಸ್ ಮಾಡಿದರೆ ಹೇಗಾದ್ರೆ, ಇಷ್ಟು ಕೋಟಿ ಜನರ ತಾಯಿ ಅವಳೊಬ್ಬಳೆ ಅಂತಂದರೆ ಹಲವು ಮಕ್ಕಳ ತಾಯಿ ಅಂತಂದರೆ ಏನು ಗೌರವ. ಈ ಭಾವನೆ ಜನರಲ್ಲಿ ಬಂದಾಗ ನಮ್ಮಲ್ಲಿ ಸಂಕಲ್ಪ ಶಕ್ತಿಯು ಬರ್ತದೆ, ಜೊತೆಗೆ ಪರಿಣಾಮ ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ಎಲ್ಲ ಧಾರ್ಮಿಕ ಕಾರ್ಯಗಳ ಹಿಂದೆ ಇರತಕ್ಕಂಥ ಒಂದು ಭಾವನೆ ಏನು, ಉದ್ದೇಶ ಏನು ಅಂತಂದರೆ ಸಮಾನತೆಯನ್ನು ತರುವುದು, ಅದರ ಜೊತೆಗೆ ನಮ್ಮ ಹಕ್ಕುಗಳನ್ನು ಹೇಗೆ ನಾವು ಪ್ರತಿಪಾದಿಸ್ತೇವೋ ಅದೇ ರೀತಿ ಕರ್ತವ್ಯಗಳನ್ನು ಕೂಡ ನಿಭಾಯಿಸಬೇಕು ಅನ್ನುವಂಥ. ಸಂವಿಧಾನವೇ ಧರ್ಮ, ಧರ್ಮವೇ ಸಂವಿಧಾನ. ಧರ್ಮ ಪ್ರಕಾರ ಈ ಧರ್ಮದ ವೇದಿಕೆ ಯಾಕೆ ಇಲ್ಲಿ ಕಾರ್ಯಕ್ರಮ ಮಾಡಬೇಕು, ಯಾಕೆ ಬರೀ ಪೂಜೆ ಗೀಜೆ ಮಾಡಿ ಬಿಟ್ಟು ಬಿಡಬಾರ್ದು, ಬ್ರಹ್ಮಕಲಶ ಅಷ್ಟಬಂಧ ಮಾಡಿ ದೇವರನ್ನು ಭದ್ರವಾಗಿ ಕೂರಿಸಿ ಎಲ್ಲ ಕಾರ್ಯಕ್ರಮ ಮಾಡಿ ಯಾಕೆ ಬಿಟ್ಟು ಬಿಡಬಾರ್ದು ಅಂತಂದರೆ,
ಸಂದೇಶ ನಿಮಗೆ ಬಿದ್ದಾಗ ಮಾತ್ರ, ಧಾರ್ಮಿಕ ಸಂದೇಶ ನಿಮ್ಮ ಕಿವಿಗೆ ಬಿದ್ದಾಗ ಮಾತ್ರ ನಿಮ್ಮಲ್ಲಿ ಅಂತಃಶಕ್ತಿ ಅಂತರಾತ್ಮ ಶಕ್ತಿ ಜಾಗೃತವಾಗುತ್ತೆ ಮತ್ತು ಪ್ರತಿಯೊಂದು ಕ್ಷಣದಲ್ಲಿ ಕೂಡ ನಿಮ್ಮನ್ನು ನೀವು ನೋಡ್ಕೊಳ್ಳುವಂತಾಗುತ್ತೆ. ಎಷ್ಟೋ ಬಾರಿ ಕನ್ನಡಿಯನ್ನು ಯಾಕೆ ನೋಡ್ಕೊಳ್ಳೋದು ಅಂದರೆ ಕನ್ನಡಿಗೆ ಅಲಂಕಾರ ಮಾಡಲಿಕ್ಕಲ್ಲ, ನಮ್ಮನ್ನು ನಾವು ಅಲಂಕಾರ ಮಾಡ್ಕೊಳ್ಳಿಕ್ಕಾಗಿ ಕನ್ನಡಿ ನೋಡೋದು. ಕನ್ನಡಿ ನೋಡಿ ಇಲ್ಲಿ ಸ್ವಲ್ಪ ಕಪ್ಪಿದೆ ಅದನ್ನು ಸ್ವಲ್ಪ ಸರಿಪಡಿಸೋದು, ಹುಬ್ಬು ಸ್ವಲ್ಪ ಸರಿಯಾಗಿಲ್ಲ ಅದನ್ನು ಸರಿಪಡಿಸ್ಕೊಳ್ಳೋದು, ಕೂದಲು ಸರಿಯಾಗಿ ಬಾಚಲಿಲ್ಲ ಅದಕ್ಕೊಂದು ಸ್ವಲ್ಪ ಹಾಕ್ಕೊಳ್ಳೋದು, ಬಿಳಿ ಕೂದಲು ಜಾಸ್ತಿ ಆದರೆ ಅದಕ್ಕೊಂದು ಟೈ ಹಾಕೋದು. ಎಲ್ಲ ಮಾಡೋದು ಯಾಕೆ? ಕನ್ನಡಿಗೆ ಮಾಡೋದಿಲ್ಲ, ಮಾಡೋದು ನಮಗೆ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣುವಂತೆ ನಾನು ಇರಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಹಾಗೆ ನಮ್ಮ ಅಂತರಂಗ ಕೂಡ ಪ್ರತಿದಿನ ನಾವು ನೋಡಬೇಕು, ನಾವು ಮಾಡುವಂಥ ಪ್ರತಿ ಕ್ರಿಯೆಯನ್ನು ನಾವು ನೋಡಬೇಕು. ಆವಾಗ ನಾವು ಹೇಗೆ ಕಾಣಿಸ್ಬೇಕು ಅಂತ ಅಪೇಕ್ಷೆ ಪಡ್ತೇವೆಯೋ ಅದು ಇನ್ನೊಬ್ಬರಿಗೆ ಹಾಗೆ ಕಾಣಬೇಕು. ಮುಚ್ಚುಮರೆ ಮಾಡಿದರೆ ಕೆಲವು ಸಮ ಯಾವಾಗಲೂ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಾಭಾವಿಕವಾಗಿ ಇರುವಂಥದ್ದೇ ಯಶಸ್ಸಿನ ಗುಟ್ಟು. ಸ್ವಾಭಾವಿಕವಾಗಿ ಧರ್ಮವನ್ನು ಅನುಷ್ಠಾನ ಮಾಡುವುದೇ, ಪಾಲಿಸುವುದೇ ಯಶಸ್ಸಿನ ಗುಟ್ಟು, ಜೀವನದ ಗುಟ್ಟು. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಸಮಾಜಮುಖಿಯಾಗಿ ಎಲ್ಲರೂ ಒಗ್ಗಟ್ಟಾಗುವಂತೆ ಮತ್ತು ಎಲ್ಲರೂ ಸಮಾನತೆಯಿಂದ ಈ ಪ್ರಪಂಚದೆಲ್ಲ ಆಗುಹೋಗುಗಳನ್ನು ಅನುಭವಿಸುವಂತೆ ಮತ್ತು ಎಲ್ಲ ರೀತಿಯಿಂದಲೂ ಕೂಡ ನಾವು ಶ್ರೇಷ್ಠರಾಗಿ ಬದುಕುವಂತೆ ಮಾಡುವಂಥದ್ದು ಇದರ ಉದ್ದೇಶ. ಹಾಗಾಗಿ ಇವತ್ತು ನಾಗಮಂಡಲದ ಸೇವೆ ಕೂಡ ಇದೆ. ನಾಗ ಅಂತಂದರೆ ಅವನು ಸತ್ಯದ ಪ್ರತೀಕ ಅಂತ ನಾವು ಹೇಳ್ತೇವೆ. ಯಾವಾಗಲೂ ನಾಗನನ್ನು ನಾವು ಸತ್ಯದ ಪ್ರತೀಕ ಅಂತ ಹೇಳ್ತೇವೆ. ತುಳುವಿನಲ್ಲಿ ಮಾತ್ರ ಇದಕ್ಕೆ ಬೆಲೆ, ಕನ್ನಡದಲ್ಲಿ ಅರ್ಥ ಹೇಳಲಿಕ್ಕೆ ಆಗೋದಿಲ್ಲ. ಸತ್ಯ ಅಂತ ಕನ್ನಡದಲ್ಲಿ ಅರ್ಥ ಹೇಳಿ ಅಂತಂದರೆ ಸುಳ್ಳಿನ ವಿರುದ್ಧ ಶಬ್ದ ಸತ್ಯ ಅದಲ್ಲ, ಆದರೆ ಧರ್ಮದ ನಡೆಗೆ ಸತ್ಯ ಅಂತ ನಾವು ಹೇಳೋದು. ತುಳುವಿನಲ್ಲಿ ಧರ್ಮದ ನಡಪನೇ ಸತ್ಯ, ಕನ್ನಡದ ಸತ್ಯ ಬಣ್ಣ ಸತ್ಯದ ವಿರುದ್ಧ ಶಬ್ದ ಎಂಜಿನ ಬಣ್ಣ ಸುಳ್ಳು, ತುಳುಟು ಎಂಜಿನ ಬಣ್ಣ ಸತ್ಯದ ನಡಕೆ ಬಣ್ಣ ಸತ್ಯದ ನಡಕೆ ವಿರುದ್ಧ ಏನು ಕೂಡ ಧರ್ಮನೇ, ಅವು ಕೂಡ ನಾ ತಪ್ಪಿ. ಹಾಗಾದರೆ ಎಲ್ಲರೂ ಕೂಡ ನಾಗನ ಆರಾಧನೆ ಮಾಡೋದು ಸತ್ಯದ ನಡವಳಿಕೆಗಾಗಿ ಮತ್ತು ಆ ರೀತಿಯ ಆರಾಧನೆಯಿಂದ ನಮ್ಮಲ್ಲಿ ಎಲ್ಲ ಈ ರೀತಿಯ ಒಳ್ಳೆಯ ಸಚ್ಚಾರಿತ್ರಗಳು ಬರಲಿ, ಧರ್ಮದ ನಡೆ ಬರಲಿ ಅಂತ ಹೇಳಿ ರಜನ್ ಕುಮಾರ್ ಅಂತೇಳಿ ತಡಬೈಲ್ನವರು ಬಂದಾಗ ಅವರಿಗೆ ಒಂದು ಪ್ರಚೋದನೆ ಆಯಿತು. ನಮ್ಮ ಇಡ್ಯ ದೇವಸ್ಥಾನದ ಬಗ್ಗೆಯೂ ಕೂಡ ನಾವೊಂದು ಪತ್ರಿಕೆಯನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳುವಂಥ ಒಂದೇ ಎರಡೇ ದಿನದಲ್ಲಿ ಸಂಪೂರ್ಣ ಆ ಪತ್ರಿಕೆಯನ್ನು ಬಿಡುಗಡೆ ಅದನ್ನು ಸಂಪೂರ್ಣವಾಗಿ ಎಲ್ಲ ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು, ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಂಡು ರಜನ್ ಕುಮಾರ್ ತಡಂಬೈಲವರು ಅದನ್ನು ಇವತ್ತು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರು ಸಂಕಲ್ಪಿಸಿದರು. ಅದನ್ನು ಈಗ ಅವರೇ ಬಂದು ನಮ್ಮ ಮುಂದೆ ಅವರು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಅವರು ನಮ್ಮ ಪೂಜನೀಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು, ಅದೇ ರೀತಿ ಎಲ್ಲ ಅತಿಥಿಗಳು ಅವರಿಗೆ ಅದನ್ನು ಹಸ್ತಾಂತರಿಸಿ ಈ ಒಂದು ಕಾರ್ಯಕ್ರಮವನ್ನು ಅವರು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಇಲ್ಲಿಗೆ ಒಂದು ದೇವಸ್ಥಾನಕ್ಕೆ ಬರುವಾಗ ನಾವೆಲ್ಲರೂ ಸಹ ನಮ್ಮ ನೋವುಗಳನ್ನು, ಆಸೆ ಆಕಾಂಕ್ಷೆಗಳನ್ನು ತೆಗೆದುಕೊಂಡು ಬರ್ತೇವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿರುವ ನ್ಯೂನತೆಗಳನ್ನು ದೂರ ಮಾಡಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ದೇವರ ಹತ್ರ ಬರ್ತೇವೆ. ಈ ಪ್ರಾರ್ಥನೆಗೆ ಸ್ಪಂದಿಸುವಂಥ ಆ ಶಕ್ತಿ 12 ವರ್ಷ ಆದಮೇಲೆ ಜೀವನಾವಸ್ಥೆಗೆ ಬರ್ತದಂತೆ ಹಿರಿಯರೆಲ್ಲ ಹೇಳ್ತಾ ಇದ್ರು ಸ್ಟೇಜಿಂದ. ಅದಾದ ನಂತರ ಈ ಬ್ರಹ್ಮಕಲಶ ಆದ ನಂತರ ಪುನಃ ಇಲ್ಲಿ ಒಂದು ಶಕ್ತಿ ಪುನಃ ತುಂಬುತ್ತದೆ. ನಮ್ಮೆಲ್ಲರ ಆಸೆ ಆಕಾಂಕ್ಷೆಗಳು ಈಡೇರಲಿಕ್ಕೆ ಸಾಧ್ಯ. ಒಂದು ಊರಿನಲ್ಲಿ ದೇವಸ್ಥಾನ ಅಂತ ಹೇಳಿದ್ರೆ ಎಲ್ಲ ಆ ಊರಿನ ಜನರನ್ನ ಒಟ್ಟುಗೂಡಿಸುವಂತ ಒಂದು ಪ್ರದೇಶ, ಒಂದು ಶಕ್ತಿ, ಒಂದು ಶ್ರದ್ಧಾ ಕೇಂದ್ರ. ನಮ್ಮ ನಂಬಿಕೆಗಳು ಇಲ್ಲಿ ಬೆಳೆಯುವಂತ ಒಂದು ಶ್ರದ್ಧಾ ಕೇಂದ್ರ ಅಂತ ತಪ್ಪಾಗಲಿಕ್ಕಿಲ್ಲ. ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ನನ್ನ ದೃಷ್ಟಿಕೋನದಿಂದ ಈ ಧಾರ್ಮಿಕತೆ, ಧರ್ಮ, ಈ ಎಲ್ಲ ವಿಷಯಗಳನ್ನ ನೋಡಿದಾಗ ಒಂದು ವಿಷಯ ನನ್ನ ಮನಸ್ಸಿಗೆ ಬರುವುದೇನು ಅಂತ ಹೇಳಿದ್ರೆ, ಎಷ್ಟರವರೆಗೆ ಧಾರ್ಮಿಕತೆ ಮತ್ತು ಧರ್ಮ ಸಮಾಜದಲ್ಲಿ ಉಳಿತದೆ ಅಷ್ಟರವರೆಗೆ ದೇಶ ಉಳಿಲಿಕ್ಕೆ ಸಾಧ್ಯ.
ದೇಶದಲ್ಲಿರುವ ಪರಿಸ್ಥಿತಿ ಧಾರ್ಮಿಕತೆಗೆ ಅನುಗುಣವಾಗಿದ್ರೆ ಧರ್ಮ ಸಹ ಉಳಿಲಿಕ್ಕೆ ಸಾಧ್ಯ ಅಂತ ಹಿರಿಯರು ಹೇಳ್ತಾರೆ. ಧರ್ಮ ಮತ್ತು ದೇಶ ಎರಡೂ ಸಹ ಒಂದರ ಮೇಲೆ ಒಂದು ಅವಲಂಬಿತವಾಗ್ತಿರ್ತದಂತೆ. ಆಗ ಹಿರಿಯರು ಹೇಳಿದಾಗೆ ಕರ್ಕಶ ಕಲಶವನ್ನ ಎದುರಿಟ್ಟುಕೊಂಡು, ಕರ್ಕೇಶ ಕಲಶ ಇರಬೇಕು, ಅದು ಎದುರಿಟ್ಟುಕೊಂಡು ಬಹುಶಃ ಇಲ್ಲಿರುವಂತ ಎಲ್ಲ ದುಷ್ಟ ಶಕ್ತಿಗಳನ್ನ ದೂರವಿಟ್ಟು ಬ್ರಹ್ಮ ಕಲಶ ಅಭಿಷೇಕ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದಂತೆ. ಹಾಗೆ ನಮ್ಮ ದೇಶದ ಪರಿಸ್ಥಿತಿಯನ್ನು ನೋಡಿದ್ರೆ ನಮಗೂ ಒಂದು ಕರ್ಕೇಶ ಕಲಶದ ಇಡೀ ದೇಶಕ್ಕೆ ಅವಶ್ಯಕತೆ ಉಂಟಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ದೇಶದಲ್ಲಿ ತುಂಬಾ ಜ್ಞಾನಿಗಳಿದ್ದಾರೆ. ಬಹುಶಃ ಧಾರ್ಮಿಕ ಸಭೆ ವೇದಿಕೆಯನ್ನು ನಾವು ಹೇಳಬಹುದಂತ ತುಂಬಾ ಜ್ಞಾನಿಗಳಿದ್ದಾರೆ. ಜ್ಞಾನಿಗಳಲ್ಲಿ ಬಹುಶಃ ನಿಷ್ಠೆ ಇದ್ರೆ ಮಾತ್ರ ದೇಶವನ್ನ ಧರ್ಮವನ್ನ ಕಾಪಾಡಲಿಕ್ಕೆ ಸಾಧ್ಯ. ರಾಮಾಯಣದಲ್ಲಿ ಗೊತ್ತಿದ್ದ ಹಾಗೆ ಎರಡು ದೊಡ್ಡ ಜ್ಞಾನಿಗಳಿದ್ದಾರೆ, ಒಬ್ಬ ಹನುಮಂತ, ಮತ್ತೊಬ್ಬ ರಾವಣ. ನಿಷ್ಠೆ ಇದ್ರೆ ಅವ ಹನುಮಂತ ಆಗ್ತಾನೆ, ನಿಷ್ಠೆ ಇಲ್ಲದಿದ್ರೆ ಅವ ರಾವಣನಾಗ್ತಾನಂತೆ. ಅಂದ್ರೆ ಖಾಲಿ ಜ್ಞಾನ ಇದ್ರೆ ಆಗುದಿಲ್ಲ, ನಿಷ್ಠೆ ಬಹಳ ಮುಖ್ಯ ಅಂತ ಹಿರಿಯರು ಹೇಳ್ತಾ ಇದ್ದಾರೆ. ದೇಶದ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇರುವಾಗನೇ ಈ ಜ್ಞಾನಿಗಳು ಏನೆಲ್ಲ ಹೇಳ್ತಾರ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಾವು ಯಾವ ರೀತಿಯಾದ ನಮ್ಮ ಸಮಾಜವನ್ನ, ದೇಶವನ್ನ ಮುಂದಿಗೆ ಪೀಳಿಗೆಗೆ ಕೊಡ್ತೇವೆ ಅನ್ನೋದ್ರ ಬಗ್ಗೆ ನಮ್ಗೆ ಎಲ್ಲೋ ಒಂದು ಕಡೆ ಹೆದರಿಕೆ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮಗೆ ಶಾಸಕರಿಗೆ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಯಾವಾಗ ಸಹ ಹೇಳ್ತಾರೆ, ಪೊಲಿಟಿಕಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಮಾತ್ರ ನೀವು ಭಾಷಣದಲ್ಲಿ ಹೇಳಬೇಕು, ಪೊಲಿಟಿಕಲಿ ಕರೆಕ್ಟ್ ಅಲ್ಲದಂತ ಸ್ಟೇಟ್ಮೆಂಟ್ ಅನ್ನು ನೀವು ಯಾವಾಗ ಸಹ ಹೇಳಿದ್ರೆ ನಿಮಗೆ ತೊಂದರೆ ಆಗ್ತದೆ ಅನ್ನುವಂಥ ವಿಷಯವನ್ನ ಹೇಳ್ತಾರೆ. ಬಹುಶಃ ನಾನು ಶಾಸಕನಾಗಿ ಇಲ್ಲಿ ಮಾತಾಡ್ತಾ ಇಲ್ಲ, ಒಬ್ಬ ವ್ಯಕ್ತಿಯಾಗಿ ಸಮಾಜವನ್ನು ನೋಡುವಂತ ನಿಮ್ಮಂತ ಒಬ್ಬ ವ್ಯಕ್ತಿಯಾಗಿ ನಾನು ಮಾತಾಡ್ತಾ ಇದ್ದೇನೆ. ಎಲ್ಲಿಂದ ಬಂದಂತ ಮೊಘಲರನ್ನ ನಾವು ಭಾರತೀಯರಂತ ಒಪ್ಕೊಳ್ತೇವೆ, ಇಲ್ಲಿರುವಂತ ಭಾರತೀಯರನ್ನ ನಾವೀಗ ಕಾಫಿರ್ ಅಂತ ಕರಿತೇವೆ. ಎಲ್ಲೋ ನಮ್ಮ ಮುಂದೆ ಹೆಸರಿನ ಮುಂದೆ ಗಾಂಧಿ ಅಂತ ಸಿಕ್ಸ್ಕೊಂಡವರನ್ನ ನಾವು ಗಾಂಧಿಗಳಂತ ಒಪ್ಕೊಳ್ತೇವೆ. ಇಲ್ಲಿರುವಂತ ನೈಜ ಗಾಂಧಿಗಳು ತುಂಬಾ ನಾವೆಲ್ಲರ ಮೂರ್ಖರಾಗಿ ನಗ್ತೇವೆ. ಕಾಶ್ಮೀರದಲ್ಲಿ ಇರುವಂತ ಮುಸಲ್ಮಾನ ಬಂಧುಗಳನ್ನೆಲ್ಲ ಕಾಶ್ಮೀರಿಗಳಂತ ನಾವು ಒಪ್ತೇವೆ. ಒಳ್ಳೆ ವಿಷಯ, ನಮ್ಮ ಸಮಾಜದೊಂದಿಗೆ ಒಂದಾಗಿದ್ದಾರೆ. ಆದ್ರೆ ಕಾಶ್ಮೀರದಲ್ಲ ಮೂಲ ನಿವಾಸಿಗಳಾಗಿ ಇದ್ದಂತ ಕಾಶ್ಮೀರಿ ಪಂಡಿತರೆಲ್ಲ ನಿರ್ಗತರಾಗಿ ರಸ್ತೆಯಲ್ಲಿ ಬೇಡುವುದನ್ನ ನಾವು ನೋಡ್ತಾ ಇದ್ದೇವೆ. ಬಾಂಗ್ಲಾದೇಶದಿಂದ ಬಂದಂತ ನುಸುರುಗೌಡರನ್ನ ದೀದಿಯ ಕೃಪೆಯಿಂದಾಗಿ ಬಹುಶಃ ನಾವು ಬೆಂಗಾಲಿಗಳಂತ ಒಪ್ತೇವೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಇರುವಂತ ದುರ್ಗಾ ಪೂಜೆಯನ್ನ ಮಾಡ್ತಿರುವಂತ ಹಿಂದೂಗಳು ಯಾರಿದ್ದಾರೆ ಅವರು ಬಹುಶಃ ದುರ್ಗಾ ಪೂಜೆ ಮಾಡಲಿಕ್ಕೆ ಪರ್ಮಿಷನ್ಗಾಗಿ ಬಹುಶಃ ಸರ್ಕಾರದ ಕಚೇರಿಗಳ ಅಧಿಕಾರಿಗಳ ಮುಂದೆ ಪರ್ಮಿಷನ್ ಲೆಟರ್ಗಾಗಿ ಕಾಯ್ತಾ ಇರ್ತಾರೆ. ಹಿಂದುತ್ವವನ್ನ, ಹಿಂದೂಗಳನ್ನ, ಹಿಂದೂ ಧರ್ಮವನ್ನ ಅವ್ಯಾಚವಾಗಿ ಬೈಯುವವರನ್ನ, ಆ ಭಗವಾನ್ ಅಂತ ವ್ಯಕ್ತಿಗಳು ಕೆಲವರಲ್ಲಿ ಇದ್ದಾರೆ, ಅವರನ್ನ ನಾವು ಜಾತ್ಯತೀತರಂತ ಕರಿತೇವೆ. ಈ ಮಣ್ಣಿನಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಹಿಂದೂ ತನ್ನ ಜೀವನದಲ್ಲಿ, ಮನಸ್ಸಿನಲ್ಲಿ, ಮೈಯಲ್ಲಿ, ರಕ್ತದಲ್ಲಿ ಜಾತ್ಯತೀತನಾಗಿ ಇರ್ತಾನೆ ಹಿಂದೂ. ಅವನನ್ನ ನಾವು ಹಿಂದೂ ಭಯೋತ್ಪಾದಕ ಅನ್ನುವಂತ ಹಣಪಟ್ಟಿಯನ್ನ ಎಲ್ಲ ಒಂದು ಕಡೆ ಹಾಕ್ತೇವೆ. ನಕ್ಸಲ್ವಾದವನ್ನ ಎದುರಿಟ್ಟುಕೊಂಡು ಎಷ್ಟೋ ಜನರನ್ನ ಹತ್ಯೆಯನ್ನ ಮಾಡ್ತಾ ದೇವರನ್ನ ನಂಬದಿದ್ರು ತೊಂದರೆ ಇಲ್ಲ, ಆದ್ರೆ ಎಷ್ಟೋ ಜನರ ಮಾರಣ ಹತ್ಯೆ ಮಾಡುವಂತ ನಕ್ಸಲ್ವಾದಿಗಳನ್ನ ನಾವು ವಿಚಾರವಾದಿಗಳಂತ ಕರಿತೇವೆ. ನೈಜವಾದ ನಮ್ಮ ಸಮಾಜದಲ್ಲಿರುವಂತ ವಿಚಾರವಾದಿಗಳನ್ನ ಎಲ್ಲೋ ನಮ್ಮ ಪ್ರಧಾನಮಂತ್ರಿಯವರ ಭಕ್ತರು ಇರಬೇಕು ಅನ್ನುವಂತ ಮಾತನ್ನ ನಾವು ಆಡ್ತೇವೆ. ಹೇಳ್ತಾ ಹೋದ್ರೆ ಲಿಸ್ಟ್ ತುಂಬಾನೇ ಉಂಟು. ಕೈಯಲ್ಲಿ ಕಟ್ಟುವಂತ ರಾಖಿ ಬಹುಶಃ ಕುರಿಯ ಉಣ್ಣೆಯಿಂದ ಮಾಡುವಂತ ಒಂದು ರಾಖಿ ಇರ್ತದೆ. ಅದನ್ನು ಕಟ್ಟಿದ್ರೆ ಹೇಳ್ತಾರೆ, ನೀವು ರಾಖಿಯನ್ನ ಕಟ್ಟಬೇಡಿ, ಆ ಕುರಿಗೆ ನೀವು ಹಿಂಸೆಯನ್ನ ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ಅದೇ ಉಸಿರಿನಲ್ಲಿ ಸಾವಿರಾರು ಆಡು ಕುರಿಗಳನ್ನ ಯಾವುದೋ ಒಂದು ಹಬ್ಬಕ್ಕಾಗಿ ಕಡಿದದ್ದನ್ನ ನಾವು ಕುಣಿಮೆಚ್ಚಿಕೊಂಡು ಅದು ಧಾರ್ಮಿಕ ಸ್ವಾತಂತ್ರ್ಯ ಅನ್ನುವ ಮಾತನ್ನ ಹೇಳ್ತೇವೆ. ಶವ ಸಂಸ್ಕಾರ ಮಾಡಲಿಕ್ಕೆ ಕಟ್ಟಿಗೆಯನ್ನು ಉಪಯೋಗಿಸಿದ್ರೆ ಎನ್ವೈರನ್ಮೆಂಟ್ ಹಾಳಾಗ್ತೇವೆ ಅಂತ ಹೇಳ್ತೇವೆ. ದಫನ ಭೂಮಿಯನ್ನ ನಾವು ಜಾತ್ಯತೀತರ ಅದು ಜನ್ಮಸಿದ್ಧ ಹಕ್ಕು ಅನ್ನಂತ ಮಾತನ್ನ ಅದೇ ಉಸಿರಿನಲ್ಲಿ ಹೇಳಿಬಿಡ್ತೇವೆ.
ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರೆ ನಮ್ಮನ್ನ ಸೀದಾ ಕೋಮವಾದಿಗಳಂತ ಹೇಳ್ತಾರೆ. ಭಾರತೀಯರೇ ತುಗುಡೆ ಕರಿಂಗ್ ಅಂತ ಹೇಳಿದ್ರೆ ಅವರ ಅದು ವಾಕ್ ಸ್ವಾತಂತ್ರ್ಯ ಅನ್ನುವ ಮಾತನ್ನ ನಾವು ಹೇಳಿಬಿಡ್ತೇವೆ. ಯಾವ ಶಿವಾಜಿ ಮಹಾರಾಜ ಕೇಸರಿ ಧ್ವಜವನ್ನ ಹಿಡಿದುಕೊಂಡು ಹರ ಹರ ಮಹಾದೇವ್ ಅಂತ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಹಿಂದೂಗಳನ್ನ, ಹಿಂದುತ್ವವನ್ನ ಕಾಪಾಡಲಿಕ್ಕೆ ಹೋರಾಟ ಮಾಡಿದ್ರು, ಆ ಕೇಸರಿ ಬಣ್ಣವನ್ನ ನಮ್ಮ ಮನಪಟಲದಿಂದಲೇ ತೆಗಿಬೇಕು. ಕೇಸರಿ ಬಣ್ಣ ಸರಿಯಲ್ಲ, ಕೇಸರಿಯನ್ನ ಕಲ್ಲರೇ ಇರಬಾರ್ದು ಅನ್ನುವಂತ ಮಾತನ್ನು ಈ ಜ್ಞಾನಿಗಳು ಈಗ ಆಡ್ತಾ ಇರ್ತಾರೆ. ನಾವೇನೋ ಒಂದು ಕಡೆ ಈರುಳ್ಳಿಯ ಪ್ರೈಸ್ ಜಾಸ್ತಿ ಆಗಿದೆ, ದಾಳ ನಮ್ಮ ಏನು ಹೇಳ್ತೇವೆ ಅಕ್ಕಿ ಧಾನ್ಯದ ಪ್ರೈಸ್ ಜಾಸ್ತಿ ಆಗಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇರ್ತೇವೆ. ಎಲ್ಲ ಒಂದು ಕಡೆ ಈ ವಿಷಯಗಳನ್ನ ಮರ್ತು ಬಿಡ್ತೇವೆ. ಒಂದು ವಿಷಯನ ನಾವೆಲ್ಲ ಸಹ ನೆನ್ಪಿಡ್ಬೇಕು, ನಾನು ಯಾರೊಬ್ಬರ ವಿರೋಧಿ ಅಲ್ಲ, ನಾವು ಯಾರು ಸಹ ಯಾರೊಬ್ಬರ ವಿರೋಧಿ ಇಲ್ಲ. ಪ್ರತಿಯೊಬ್ಬ ಹಿಂದೂ ಜಾತ್ಯತೀತನೇ. ಅವನಿಗೆ ಹಿಂದೂ ಬೇರೆ ಅಲ್ಲ, ಮುಸಲ್ಮಾನ ಬಂಧುಗಳು ಬೇರೆ ಅಲ್ಲ, ಕ್ರೈಸ್ತ ಬಂಧುಗಳು ಬೇರೆ ಅಲ್ಲ. ಎಷ್ಟುವರೆಗೆ ಹಿಂದುತ್ವ, ಹಿಂದೂ ಧರ್ಮ ಈ ದೇಶದಲ್ಲಿ ಬೆಳೀತದೋ ಅಷ್ಟುವರೆಗೆ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ನಾವೆಲ್ಲ ಶಾಂತಿಲಿಕ್ಕೆ ಬಾಳಲಿಕ್ಕೆ ಸಾಧ್ಯ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ನಿಮ್ಮಲ್ಲಿರುವಂತ ಹಿಂದುತ್ವವನ್ನ, ನಮ್ಮ ಹಿಂದೂ ಪದ್ಧತಿಗಳನ್ನ, ಸಂಸ್ಕೃತಿಗಳನ್ನ ಮನೆಯಲ್ಲಿರುವಂತ ಮಕ್ಕಳಿಗೂ ಕಲಿಸುವಂತ ಕೆಲಸವನ್ನ ಮಾಡ್ತಾಗಳೊಂದಿಗೆ ನಿರಂತರ ಅನ್ನದಾನ ನಡೆದು ಇಂದು ಬೆಳಿಗ್ಗೆ 9:30ರಿಂದ 9:45 ಸಮಯ ನಡೆದ ಮೀನಲಗ್ನ ಸುಮುಹೂರ್ತದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಬ್ರಹ್ಮಕಲಶಾಭಿಷೇಕವು ಸಂಪನ್ನಗೊಂಡು ಮಹಾ ಅನ್ನ ಸಂತರ್ಪಣೆಯು ನಡೆಯುತ್ತಿದ್ದು, ಇದೀಗ ಧಾರ್ಮಿಕ ಸಭೆಯ ನಂತರ ಹಾಲಿಟ್ಟು ಸೇವೆ ನಡೆದು ಅಷ್ಟಪವಿತ್ರ ನಾಗಮಂಡಲೋತ್ಸವ ಸಂಪನ್ನಗೊಳ್ಳಲಿದೆ. ನಾಡಿದ್ದು ತಾರೀಕು 9 ರವಿವಾರದ ದಿನ ತುಳುನಾಡಿನಲ್ಲಿಯೇ ಬರುವ ಅಪರೂಪವಾಗಿ ಶ್ರೀ ವ್ಯಾಘ್ರ ಚಾಮುಂಡಿ ದೈವಕ್ಕೆ ಧರ್ಮನಿಮೋತ್ಸವ ಜರುಗಲಿದೆ. ಇಂತಹ ನಮ್ಮೂರಿನ ಅತ್ಯಂತ ಪುಣ್ಯಗಳಿಗೆ, ಅಮೃತಗಳಿಗೆಯ ಪುನೀತ ಸಮಯದ ಈ ಶುಭ ಸಂಶಯ ಪುರಸ್ಕಾರ ಪಡೆದವರು ಅನಂತ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಆಗಿರುವ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು, ಧರ್ಮಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ, ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮನ್ನು ಹರಿಸಿದ್ದಾರೆ. ಶ್ರೀ ಕೃಷ್ಣ ಶೆಟ್ಟಿ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಸಂತೋಷ್ ಅವರು ಗುರು ಕ್ಯಾಟ್ರಸ್ ಅವರು ಕೂಡ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ದೀಪಕ್ ಅವರು ಕೂಡ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡುತ್ತಾ ಇದ್ದಾರೆ. ಅದೇ ರೀತಿ ಪ್ರಧಾನ ನಮ್ಮ ಇವತ್ತಿನ ಕಾರ್ಯಕ್ರಮ ಕೊಡುವವರು ಕೂಡ ಒಂದು ಉದ್ಘಾಟನೆಯನ್ನು ಮಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪುಣ್ಯಭೂಮಿ ಭಾರತ, ಇದನ್ನು ಸನಾತನ ನಾಟ್ಯಾಲಯ ಮಂಗಳೂರಿನ ಕರ್ನಾಟಕ ಕಲಾಶ್ರೀ ವಿದುಷಿ ಶಾರದಾ ಮಣಿಶೇಖರ್ ಮತ್ತು ವಿದುಷಿ ಶ್ರೀಲತಾ ನಾಗರಾಜ್ ನೃತ್ಯ ನಿರ್ದೇಶನದ ಪ್ರಕಾರ ವಾಗ್ಮಿ ಇವತ್ತು ಉದ್ಘಾಟನೆ ಮಾಡಿದಂತಹ ಸಂತೋಷ್, ಅನಂತರ ದೀಪಕ್ ಅವರಿಗೂ ಕೂಡ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಈಗ